ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಧ್ವಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪದಾಂಬುಜಕ್ಕೆ ಪೊಡಬಡುತ್ತ ವರ್ಣಿಪೆನಿ ಕಥಾಮೃತವ
ಎಂತಹ ಸ್ಥಳ? ಎಂದುಕೊಂಡಿದ್ದೀರಿ. ಧರ್ಮಜನೆಂದು ಕೇಳಿದ್ದೆ. ಆತನೇ ಅನುಜ ಮಾಡ್ತೆ ನಾವು. ಓಲಗ ವಿತ್ತ ವಿಚಾರ ಅನೇಕವಿದೆ ಅನೇಕವಿದೆ. ನಮ್ಮಣ್ಣ ಧರ್ಮಜನು ಒಂದು ಹತ್ಯೆ ದೋಷ ಪರಿಹಾರಕ್ಕಾಗಿ ಅಶ್ವಮೇಧವನ್ನು ಕೈಗೊಂಡ. ಶ್ರೀಕೃಷ್ಣನ ಸಮ್ಮತಿಯು ಪೂರ್ಣಾನುಗ್ರಹವು ನಮ್ಮ ಮೇಲೆ ಇರುವುದರಿಂದ ಸೇನೆಯ ನಾಯಕತ್ವವನ್ನು ನಾನು ಸಂತೋಷದಿಂದಲೇ ಒಪ್ಪಿಕೊಂಡಿದ್ದೇನೆ. ಪೂಜಿಸಿ ಬಿಟ್ಟ ಯಾಗಾಶ್ವವನ್ನು ಮುಂದಿಟ್ಟುಕೊಂಡು ನಾವು ಪ್ರವೇಶ ಮಾಡಿದ್ದು ಮೊದಲಾಗಿ ಮಾಹಿಷ್ಪತಿಯನ್ನಲ್ಲವೇ. ನೀಲಧ್ವಜನಾದಂಥ ನಿನ್ನನ್ನೂ ಸಹ ನಾವು ಯುದ್ಧದಲ್ಲಿ ಸೋಲಿಸಿದವರು. ಬಳಿಕ ನಮ್ಮ ಸೇನೆಯನ್ನು ಸೇರಿಕೊಂಡೆ. ಆಮೇಲೆ ಚಂಪಕಾವತಿಯನ್ನು ಸೇರಿ ಹಂಸಧ್ವಜನಾದಂತಹ ನೀನು ಕೂಡ ಸೇನಾ ಸಮೇತನಾಗಿ ಬಂದಿದ್ದೀಯ. ಆದ್ರೆ ಇಲ್ಲಿ ಸೌಂದರ್ಯವನ್ನು ನೋಡಿದಾಗ ಸಿರಿ ಸಂಪತ್ತಿನ ನೆಲಬೀಡಾಗಿದೆ. ಆದರೆ ಈ ನಗರದ ಸೌಂದರ್ಯವನ್ನು ಒಮ್ಮೆ ನೋಡಿರಿ. ರೂಢಿ ಪಾಲ
ಹಂಸಧ್ವಜ, ನಾನು ಸಾಕಷ್ಟು ಭೂಪರ್ಯಟವನ್ನು ಮಾಡಿದವನು, ದಾಕ್ಷಿಣಾತ್ಯ ನಗರಗಳ ಪರಿಚಯವನ್ನೇ ಹೊಂದಿದವನು. ಆದ್ರೆ ಈ ನಗರದ ನನಗೆ ಪರಿಚಯವೇ ಗೊತ್ತಾಗುತ್ತಿಲ್ಲವಲ್ಲ. ನಿಮ್ಮಲ್ಲಿ ಕೇಳುವುದು, ಇಲ್ಲಿಯ ಅರಸ ಯಾರು, ಅವನ ಗುಣಾತಿಶಯಗಳ ಬಗ್ಗೆ ಹೇಳಬಲ್ಲಿರಾ? ನರನೆ ಕೇಳಿ ರಾಜದ ಶೇಷನ ಬರಿದಲ್ಲ, ಆದರೆ ಲೋಕಗಳನ್ನು ಪ್ರತ್ಯಕ್ಷದರ್ಶಿಯಾಗಿ ಬಲ್ಲ ನಿನಗೆ ಈ ಪ್ರಖ್ಯಾತವಾದ ಮಣಿಪುರದ ಬಗ್ಗೆ ತಿಳಿದಿಲ್ಲವೆಂದರೆ ಆಶ್ಚರ್ಯ. ಪಾಂಡ್ಯ ದೇಶದ ಈ ರಾಜನಗರಿಯು ತನ್ನ ಸಂಪತ್ತಿನ ಕಾರಣಕ್ಕಾಗಿಯೇ ಈ ಹೆಸರನ್ನು ಗಳಿಸಿರಬಹುದು. ಆದರೆ ಇಲ್ಲಿನ ಅರಸನಾಗಿದ್ದ ಚಿತ್ರವಾಹನ ಮಹಾರಾಜರಿಗೆ ಗಂಡು ಸಂತಾನವಿರಲಿಲ್ಲ. ಕುಮಾರಿಯಾದ ಚಿತ್ರಾಂಗದೆಯನ್ನು ತನ್ನ ರಾಜ್ಯ ಆಡಳಿತಕ್ಕೆ ಸಿದ್ಧಗೊಳಿಸಿ ವಾನಪ್ರಸ್ಥ ಕೈಗೊಂಡರು. ಸದ್ಯ ಆಕೆಯ ಮಗ ಬಬ್ರುವಾಹನನೆಂಬವನು ದೊರೆಯಾಗಿದ್ದಾನೆ. ಎಷ್ಟಿದ್ದರೂ ಅವನು ಮಾನವನಲ್ಲವೇ? ವೀರಯೋಧರೇ, ಒಂದು ವೇಳೆ ಕುದುರೆಯನ್ನು ಕಟ್ಟಿದೆ ಎಂದಾದ್ರೆ ನೀವೇನು ಮಾಡುವಿರಿ?
ವಾಹನ ಕುದುರೆಯನ್ನು ಕಟ್ಟಿ ಓ ನಮ್ಮೊಡನೆ ಯುದ್ಧಕ್ಕೆ ನಿಂತರೆ ನಮ್ಮ ಶಕ್ತಿ ಸಾಮರ್ಥ್ಯದಿಂದ ಅವನನ್ನು ಯುದ್ಧದಲ್ಲಿ ಸೋಲಿಸಿ ಕುದುರೆಯನ್ನು ನಾನು ಬಿಡಿಸಿ ತರುತ್ತೇನೆ. ಗೆಳೆಯ ಅರ್ಜುನ ಇಂದಿನ ಸಮರನಿಗೆ ಗೆಳೆಯ ಅರ್ಜುನ ಇಂದಿನ ಸಮರದಿ ಒಬ್ರು ಹರಣದಿ ಎಡಮುರಿ ಕಟ್ಟುತ್ತ ಚರಣಕ್ಕೆ ಮಣಿಸುವೆ ಕೊಡು ಅಪ್ಪಣೆ ಕ್ಷಣದಿ ಏನು ಹೆದರಿ ಹಿಂದೆ ಹೋಗಬೇಕೆನ್ನುವೆಯ ಬಬ್ರುವಾಹನ ಬರುವಾಗ ಶೇಷನ ಮಂತ್ರಾಸ್ತ್ರ ಶೀರ್ಷನ ಭಕ್ತನಿಗೆ ನಾಟಿದೆ. ಅಸಂಖ್ಯ ನಾಗಗಳನ್ನು ಬಲಿಗೊಂಡ ನನಗೆ ನಾಗಭೀತಿಯೇ ಇದೇನು? ಮರುಗಜನ ನುಡಿ ನರನು ಲಾಲಿಸಿಗೆ ಏನು? ಹೆದರಿ ಹಿಂದೆ ಹೋಗಬೇಕು. ಬರದಿಂದ ಬರವಿಳಿದು ಪಕ್ಷಿವಾಲಿ ಮೃತ್ಯುವಿನದೆ ಮಸ್ತಕದಿ ನಿಂತು ಕಾಲೂರಿ ಗುರುತವರು ಶಗುನ ಭಾರತಕ್ಕೆ ತೋರಿ ಏನು ಆಶ್ಚರ್ಯವಿದು? ನಿಮ್ಮೊಂದಿಗೆ ಮಾತನಾಡುತ್ತಿರುವ ಸಂದರ್ಭದಲ್ಲಿ ಅಗಸದಿಂದ ರೈಯನೆ ಹಾರಿ ಬಂದ ಹದ್ದೊಂದು ನನ್ನ ತಲೆಯ ಮೇಲೆ ಮೆಟ್ಟಿ ನಿಂತಿತು. ಕ್ಷಣಕಾಲ ನಾನು ಅಪ್ರತಿಭನಾದೆ. ಅರ್ಜುನ, ಓ ಇದು ಅಪಶಕುನವೆಂದು ನನ್ನ ಮನಸ್ಸು ತಿಳಿಸುತ್ತಿದೆ. ಛೇ, ಹಾಗಾಗೆ ಭಾವಿಸಬೇಕು. ನಾಗಭೀತಿಯ ಬಗ್ಗೆ ನಾವು ಈ ವಿಷಯವನ್ನು ಮಾತನಾಡುತ್ತಿರುವಾಗಲೇ ಬಂದಿರುವುದರಿಂದ ಗರುಡ ದೇವತೆ ಬಂದಿರಬಹುದೆಂದು ತಿಳಿಯಬೇಕು. ಸರಿ, ಮುಂದಿನ ಆಗು ಹೋಗುಗಳನ್ನು ಏನಾಗುತ್ತದೆ ಎಂಬುದನ್ನು ಕಾದು ನೋಡೋಣ. ಹಾಗೆ ಆಗಲಿ. ಪರಾಕ್ರಮಗಂಧೀರ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ಮಣಿಪುರಕ್ಕೆ ಯಾರೆಂದು ಕಂಡಿದ್ದೀರಿ? ಬಬ್ರುವಾಹನ ಮಹಾಪ್ರಭುಗಳನ್ನು ಕೇಳಿ ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯಕಾರಣ ಅನೇಕವಿದೆ. ಉತ್ತಮ ಮಣಿಪುರದ
ಎತ್ತಿದ ಹವಳ ಮಾಣಿಕ ಮುತ್ತು ವೈಡೂರ್ಯ ರತ್ನದ ಪ್ರಭೆಗಳಲ್ಲಿ ಎತ್ತಿದ ಹವಳ ಮಾಣಿಕ ಮುತ್ತು ವೈಡೂರ್ಯ ರತ್ನದ ಪ್ರಭೆಗಳಲ್ಲಿ ಉತ್ತಮ ಮಣಿಪುರದ ರಸಾನದ ಮಡಿ 10,000 ಗಂಬರಿ ಅಯ್ಯ, ನನ್ನ ಮಾತಾಮಹರಾದ ಚಿತ್ರವಾಹನ ಮಹಾರಾಜರು ರಾಜಕೀಯದಿಂದ ನಿವೃತ್ತರಾಗುವಾಗ ನನ್ನ ಮಾತೆ ಚಿಕ್ರಾಂಗದ ದೇವಿಯನ್ನು ಪಟ್ಟಕ್ಕೇರಿಸಿದರು. ಆಗ ಎಳೆಯ ಕೂಸಾಗಿದ್ದ ನಾನು ಈಗ ಪ್ರಾಯ ಪ್ರಬುದ್ಧನು, ವಿದ್ಯಾ ಬುದ್ಧಿ ಸಂಪನ್ನನು, ಸಮರ ನಿಸ್ಸೀಮನು ಆಗಿದ್ದೇನೆ. ಆದುದರಿಂದಲೇ ಮಾತೆಯ ಹಾಗೂ ಗುರು ಹಿರಿಯರ ಪೂರ್ಣಾಶೀರ್ವಾದದಿಂದಲೇ ಮಣಿಪುರದ ಮಣೆಯನ್ನೇರಿದ್ದೇನೆ. ಹಾಗಾಗಿ ರಾಜಕೀಯದ ಜಟಿಲ ಕಟ್ಟುವರಸೆಗಳನ್ನೆಲ್ಲ ಮಹಾಮಂತ್ರಿ ಸುಬುದ್ಧಿಯಲ್ಲಿ ಕಲಿತು ಮೈಗೂಡಿಸಿಕೊಂಡಿದ್ದೇನೆ. ರಾಜ್ಯ ವಿಸ್ತರಣೆಗಾಗಿ ದಿಗ್ವಿಜಯ ಕೈಗೊಂಡಿದ್ದೇನೆ. ನೆರೆದ ಕಟ್ಟುವರಸೆಗಳೆಲ್ಲ ಕಾಲಕಾಲಕ್ಕೆ ಕಪ್ಪವನ್ನು ಒಪ್ಪಿಸುತ್ತಿದ್ದಾರೆ. ಯಾರದು ಅವಸರದಿಂದ ಬರುವುದು? ಎದ್ದೇಳು, ನೀನು ರಕ್ಷಣಾ ದಳದ ನಾಯಕನಲ್ಲವೇ? ಹೌದು ಬುದ್ಧಿ. ಏನು ಬಂದೆ? ಸಲಾಮು ತೆಕ್ಕು ಮಣಿಪುರ ದೊರೆಯೇ ಸಲಾಮು. ಸಲಾಮು ತೆಕ್ಕು ಮಣಿಪುರ ದೊರೆಯೇ ಸಲಾಮು ಸಲಾಮು. ಗುಲಾಮ ನಿನ್ಮಗ ದಿವಾಲಿ ಹನುಮ, ಗುಲಾಮ ನಿನ್ಮಗ ದಿವಾಲಿ ಹನುಮ. ಬರೋದಿ ಬಂದೆ ನಿನ್ನ ದರ್ಶನಕ್ಕೆ, ಬರೋದಿ ಬಂದೆ ನಿನ್ನ ದರ್ಶನಕ್ಕೆ. ಭೂಪರ ಕುದುರೆಯೇ, ಭೂಪರ ಕುದುರೆಯೇ, ಭೂಪರ ಕುದುರೆಯೇ, ಭೂಪರ ಕುದುರೆಯೇ. ಎದೆಯಲು ತಡುಬುಡು ಗುಟ್ಟು ಕೈತೆ, ಎದೆಯಲು ತಡುಬುಡು 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 ತಡುಬು, ಎದೆಯಲು ತಡುಬುಡು ಗುಟ್ಟು ಕೈತೆ. ಬೆದರಿಕೆಯಿಂದ ಬಾಯಾರ್ತೈತೆ, ಅಭಯ ಕೊಟ್ಟರೆ ಪೇಳ್ವೆ ನನ್ನ ಸ್ವಾಮಿ, ಅಭಯ ಕೊಟ್ಟರೆ ಪೇಳ್ವೆ ನನ್ನ ಸ್ವಾಮಿ, ನನ್ನ ಸ್ವಾಮಿ. ಭೂಪರ ಕುದುರೆಯೇ, ಭೂಪರ ಕುದುರೆಯೇ, ಭೂಪರ ಕುದುರೆಯೇ, ಭೂಪರ ಕುದುರೆಯೇ. ಸಲಾಮು ತೆಕ್ಕು ಮಣಿಪುರ ದೊರೆಯೇ ಸಲಾಮು. ನೀವು ನನ್ನನ್ನು ಸರಿಯಾಗಿ ಗುರುತಿಸಿದ್ದೀರಿ. ನಿನ್ನ ಹೆಸರೇನೆಂದೆ? ಗುಲಾಮ. ಹಾಗೆಂದರೆ ನೋಡಿ, ನೀವು ರಾಜ, ಅಮ್ಮವರು ರಾಣಿ, ನಾನೇ ಗುಲಾಮ, ದಿವಾಳಿ ಹನುಮ. ಅದು ಯಾಕೆ ಹಾಗೆನ್ನುತ್ತಿ? ನೋಡಿ, ನನಗಾಗದವರು ಕೊಟ್ಟ ಬಿದಿರು ಬುದ್ಧಿ. ಅಲ್ಲಲ್ಲ, ಬಿರುದು ಬುದ್ಧಿ. ನೀವು 3 ಮಂದಿ ಇದ್ದಾರೆ, ನನ್ನ ಕೈ ಕೆಳಗೆ 10 ಮಂದಿ ಇದ್ದಾರೆ.
ಹೌದಾ? ನಾನು ದೊಡ್ಡವನಾದರೆ ತೋರಿಸಿಕೊಡುವುದಿಲ್ಲ. ಯಾರಾದರೂ ಸಾಲ ಕೇಳಿದ್ರೆ ಏನಿಲ್ಲ ಬರೆಯನ್ನು ತೋರಿಸ್ತೇನೆ. ನೀನು ಅವಸರದಿಂದ ಯಾಕೆ ಬಂದದ್ದು? ಯಾಕೆಷ್ಟು ಗಾಬರಿ ಹೇಳು. ಅವಸರದಿಂದ ಓಡಿ ಬರ್ಲಿಕ್ಕೆ ಕಾರಣ ಉಂಟು ಬುದ್ಧಿ. ಏನು? ನೋಡಿ ನನ್ನ ಹೊಟ್ಟೆಯಲ್ಲಿ ಅದು ಏನು ಆಹಾರ ವ್ಯತ್ಯಾಸ ಆಗಿರಬೇಕು. ಏನು ತಿಂದಿದ್ದಿ? ಉಪ್ಪಾರಕ್ಕೆ ಬೇಯಿಸಿದ ಗೆಣಸು, ಊಟಕ್ಕೆ ದೀವಿ ಹಲಸು. ಮತ್ತೆ ವಾಯು ಉಲ್ಬಣಿಸಿದೆಯಲ್ಲ, ನೀನ್ ಅದಕ್ಕೆ ಹೊರ ಓಡಬೇಕಿತ್ತಲ್ಲ, ಒಳಗೆ ಯಾಕೆ ಬಂದೆ? ವಾಯು ಪ್ರಕೋಪದ ಸದ್ದಲ್ಲ ಬುದ್ಧಿ, ಮತ್ತೆ ಎದ್ದೆ ಓಡ್ಕೊಳ್ಳೋ ಸದ್ದು. ನನ್ನದೊಂದು ಹೊಟ್ಟೆ ದೊಡ್ಡದಾಗಿದೆ ಅಂತ ಹೇಳಿದ್ರು, ಎದ್ದೆ ಉಂಟು ಅಂತ ಹೇಳಿದ್ರು ನಂಬೋರಿಲ್ಲ. ನೀವು ಈಗ ಅಭಯ ಕೊಟ್ಟರೆ ನನ್ನ ನಾಲಿಗೆ ಮಗಚೋದಿಲ್ಲ. ಓಯ್ ಬಾಗತ್ತಾರೆ, ಕುಡಿಲಿಕ್ಕೆ ಸ್ವಲ್ಪ ನೀರು ಸಿಕ್ಬೋದಾ? ನಿನಗೆ ವಿಷಯ ಅಲ್ಲಯ್ಯ, ಇಲ್ಲಿ ಪ್ರಾಣ ಹೋಗ್ತಿದ್ದೆ, ನೀವು ಬಿಸಿಯಾಗದೆ ಕೂತ್ಕೊಳ್ಬೋದಾ? ಹಾಗಲ್ಲ ಪುಣ್ಯಾತ್ಮ, ಕುಡಿಲಿಕ್ಕೆ ತಣ್ಣೀರಾದೀತ ಬಿಸಿ ಆದೀತ ಅಂತ ಕೇಳಿ. ನಿಮ್ಮದು ಬಿಸಿ ಆಗುವವರೆಗೆ ತಣ್ಣಗಿದ್ದ ತನ್ನೇನಾದ್ರೂ ಕೊಡಿ. ಅಪ್ಪ, ಇನ್ಸುಲ್ ಮಾಡ್ತೇನೆ. ಇನ್ಸುಲ್ ಅದೇನು? ಇನ್ನು ಶುರು ಮಾಡ್ತೇನೆ ಅಂತ ಹೇಳಿ. ಶುರು ಮಾಡಿ. ಗಜಪುರದ ರಸನ ತಮ್ಮ ಗಜಪುರದ ರಸನ ತಮ್ಮ ಭರದಿಯಾಗದ ಹಯವ ಕೊಂಡು ಭರದಿಯಾಗದ ಹಯವ ಕೊಂಡು ಭರದಿ ನಮ್ಮ ಪವನಕ್ಕೆ ಬಂದವನೇ, ಭರದಿ ನಮ್ಮ ಪವನಕ್ಕೆ ಬಂದವನೇ. ಭೂಪರ ಕುದುರೆಯೇ, ಭೂಪರ ಕುದುರೆಯೇ, ಭೂಪರ ಕುದುರೆಯೇ, ಭೂಪರ ಕುದುರೆಯೇ. ಸಲಾಮು ತೆಕ್ಕು ಮಣಿಪುರದರೆಗೆ ಸಲಾಮು. ಬುದ್ಧಿ, ನಮ್ಮ ಅಂಕಣಕ್ಕೊಂದು ಕುದುರೆ ಬಂದಿದೆ ಬುದ್ಧಿ. ಕುದುರೆಯು ಅದು ಗಜಪುರ ದರಸಿದ್ದನಲ್ಲ, ತಮ್ಮ ಪಾರ್ಥ, ಅವನು ಬೆಂಗಾವಲಿಗೆ ಬಂದಿದ್ದಾನಂತೆ. ಅದು ಕುದುರೆ ಚಿನ್ನದ ಬಂಗಾರವನ್ನು ಬಿಚ್ಚುತ್ತಿತ್ತು. ಹೌದು, ಅವರು ಹೇಳಿದ್ರು, ನಿಮಗೆ ಧೈರ್ಯವಿದ್ದರೆ ಆ ಕುದುರೆಯನ್ನು ಕಟ್ಟಿ ಯುದ್ಧ ಮಾಡ್ಬೇಕಂತೆ. ಇಲ್ಲದಿದ್ದರೆ ಅವರ ಕಾಲಿಗೆ ಸಭೆಯನ್ನು ಹಾಕಿ ಕಪ್ಪ ಕೊಡ್ಬೇಕಂತೆ. ವಿಶ್ವರಿಗೆ ಹೆದರದಿರು, ಬಂದಂತಹ ತುರಗಕ್ಕೆ ತಕ್ಕ ವ್ಯವಸ್ಥೆ ನಾನು ಮಾಡುತ್ತೇನೆ. ಅಪ್ಪನೇ, ಮುನ್ನಡೆಗೆ ಮುನ್ನ ಬಂದ ವಾರ್ತೆ ಇದು, ವಿಳಂಬಿಸುವಂತಿಲ್ಲ. ಯಾರಲ್ಲಿ ಬಂದಂತಹ ತುರಗವನ್ನು ನಮ್ಮ ನಾಯದಲ್ಲಿ ಕಟ್ಟಿ ಸದಾ ತೆರೆದಿರುವ ನಮ್ಮ ಕೋಟೆಯ ಬಾಗಿಲನ್ನು ಭದ್ರವಾಗಿ ಮುಚ್ಚಿ ಸೈನಿಕರೆಲ್ಲ ಸನ್ನದ್ಧರಾಗಿ, ಮಂತ್ರಿ ಸೇನಾಧಿಪತಿಗಳೆಲ್ಲ ಬರಲಿ. ರಾತ್ರಿಯಲ್ಲಿ ವಿಶೇಷವಾದ ತುತ್ತಿನ ಸಭೆ ನಡೆಯಲಿ. ಮಹಾಮಂತ್ರಿ ಸುಬುದ್ಧಿಯು ಬರಲಿ. ಓಲು ಗಮನಿತ ಕಳರಾಯನ ಜಾಲವನ್ನು ಮನ್ನಿಸುತ್ತ ಬಲಗೊಡಿ. ಮೂಲ ಮಂತ್ರಿ ಸುಬುದ್ಧಿಯೊಡನಿಂತೆಂದವಿ ಹದನ ಮಹಾಮಂತ್ರಿ ಸುಬುದ್ಧಿ, ರಾತ್ರಿಯಲ್ಲಿ ವಿಶೇಷವಾದ ತುತ್ತಿನ ಸಭೆ ಕರೆಯಲು ಬಲವಾದ ಕಾರಣವಿದೆ. ಎಲ್ಲರೂ ಕುತೂಹಲಗಾರರಾಗಿದ್ದಾರೆ. ಎಲ್ಲರಿಗಿಂತ
ಸರಿಯಾಗಿ. ಹೌದೇ ಮಂತ್ರಿ? ಹಾಗಾದ್ರೆ ಮಂತ್ರೇಶ ಆರವಾಜಿ ನೋಡಿಲಯ್ಯ ವೀರ ಮಂತ್ರಿ ಮಂತ್ರಿ ದಾರು ಆಗದಿರಿ ಕಂಡು ದಾರು ಆಗದಿರಿ ಕಂಡು ಬೋರಿ ಮಾರ್ಬಲರಾದಂಡು ದಾರು ಆಗದಿರಿ ಕಂಡು ಬೋರಿ ಮಾರ್ಬಲರಾದಂಡು ಮಲ್ಲಬಟ ರೊಡ್ಡಗೂಡಿ ಪುಸ್ತಕದಲ್ಲಿಗಿದ್ದ ನೋಡಿ ಮಲ್ಲಬಟ ರೊಡಗೂಡಿ ಮಸ್ತಕದಲ್ಲಿಗಿದ್ದ ನೋಡಿ ಬಲ್ಲಿದ ಬಾಜಿಯ ನನ್ನ ಬಲಿಗೆ ತಾರಯ್ಯ ಮುನ್ನ ವೀರ ಮಂತ್ರಿ ನಮ್ಮಿ ಮಣಿಪುರಕ್ಕೆ ಪರರಾಯರ ಪಾಳೆ ಬಂದಿದೆಯಂತೆ. ಯಾಗಾಶ್ವವೊಂದನ್ನು ಮುಂದಿಟ್ಟುಕೊಂಡು ಮುಸ್ಸಂಜೆಗೆ ಮುನ್ನ ಬಂದ ವರದಿಯಲ್ಲಿ ಕುದುರೆಯನ್ನು ಕಟ್ಟಿ ಹಾಕಲು ಭಟರಿಗೆ ಆಜ್ಞೆಯನ್ನು ಕೊಟ್ಟಿದ್ದೇನೆ. ಈಗ ಮೊದಲಾಗಿ ಆ ಕುದುರೆಯ ಹಣೆಯಲ್ಲೊಂದು ಲಿಖಿತವಿದೆಯಂತೆ, ಅದೇನೆಂದು ತಿಳಿದುಕೊಳ್ಳಬೇಕಾಗಿದೆ. ಹಾಗಾಗಿ ಮಹಾಮಂತ್ರಿಯಾದ ನೀನೇ ಹೋಗಿ ಆ ಕುದುರೆ ಹಣೆಯಲ್ಲಿದ್ದ ಲಿಖಿತವನ್ನು ಕಿತ್ತು ಸಭೆಗೆ ಬಂದು ವಾಚಿಸು. ಅಪ್ಪರ ಮಹಾಪ್ರಭು. ನನಗೆ ಪ್ರಾಯ ಆಗಿದೆ, ಕಣ್ಣುಗಳೆಲ್ಲ ಮಂದ ಅಂದ ಆಗಿದೆ, ಹಾಗಾಗಿ ಓದ್ಲಿಕ್ಕೆ ಸ್ವಲ್ಪ ಕಷ್ಟ. ತೊಂದರೆ ಇಲ್ಲ, ಮಹಾಮಂತ್ರಿಯಾದ ನನ್ನ ವಾಚನ ವಿಮರ್ಶಕರು ಯಾರೂ ಇಲ್ಲ, ನೀನೇ ಓದು. ಆಗಲಿ ಸೋಮವಂಶಜ ಸಾಧು ಗುಣಧೀರ ಯಮಜಾತೆ ಭೀಮ ಬಲಾನ್ವಿತನೋಗ್ಯ ಭೂಮಿ ಅಧಿಕವಾದ ಭಟ ಮೂರು ಲೋಕದ ಭೂಮಿ ಪಾಲರಲು ಶ್ರೇಷ್ಠನೋ ಸರಿಯಾಗಿ ಓದಂತೆ. ಕಣ್ಣೆಲ್ಲ ಬಂದು ಒಂದಾಗಿದೆ. ಅದಿರಲಿ, ಬೇಗ ಓದು. ಸ್ವಸ್ತಿ ಸೋಮವಂಶಜ. ಅದು ಯಾರು? ನಿನ್ನ ಪಕ್ಕದ ಮನೆಯವನ? ಹಾಗಲ್ಲ, ಸೋಮವಂಶಜ ಅಂದರೆ ಚಂದ್ರವಂಶೀಯ. ಸಾಧು ಕೋಕಿಲ. ಅದು ಯಾರು? ಸಾಧು ಕೋಕಿಲ? ಹಾಗಲ್ಲ, ಸಾಧು ಗುಣಧೀರ ಯಮಜಾತ ಭೀಮ ಫಲಾನ್ವಿತನು ಭೂಮಿಗಧಿಕವಾದ ಭಟ ಮೂರು ಲೋಕದ ಭೂಮಿ ಪಾಲರೋಳ್ ಶ್ರೇಷ್ಠನು. ಓಹೋ, ಇದು ಧರ್ಮರಾಯನ ಯಾಗದ ಕುದುರೆ. ಹೌದೇ? ಪುರವತಿ ಅಜ ವಿಷ್ಣು ಹರ ಪ್ರೀತಿ ಸ್ವಸ್ಥದಿಂದಲಿ ಪಡೆದೋಂಗೋಯೋ ವಿಸ್ತಾರದಲ್ಲಿ ರಚಿಸಿದ ಯತ್ನ ಹಯವಿದು ಶಕ್ತಿಗಾರರು ಕಟ್ಟುವುದು. ನೋಡಂತೆ ಸರಿ, ಏನದು? ಹಾಗಲ್ಲ, ಹಸ್ತಿನ ಪುರಪತಿ. ಅಚ್ಚು
ಸಾಧಿಸಿರುವ ಹಸ್ತಿನೊಡೆಯ ಧರ್ಮರಾಯರು ಒಂದು 10 ದೋಸೆ ತಿಂದು 10 ದೋಸೆ ತಿಂದು ಸರಿಯಾಗಿ ನೋಡಂತೆ. ಹಾಗಲ್ಲ ಧರ್ಮರಾಯನು ಬಂದು ಹತ್ಯಾದೋಷದ ಪರಿಮಾರ್ಜನೆಗಾಗಿ ಕೈಗೊಂಡ ಅಶ್ವಮೇಧದ ಕುದುರೆ ಇದು. ಕುದುರೆಯ ಬೆಂಗಾವಲ ಪಡೆಯ ನಾಯಕನಾಗಿ 3 ಲೋಕದ ಗಂಡನಾದ ಅರ್ಜುನನೇ ಬಂದಿದ್ದಾನೆ. ಹೌದೇ? ಈ ಲಿಖಿತವನ್ನು ಓದಿದ ಧರ್ಣಪ್ಪರು ಇದೆಂತದು? ಹಾಗಲ್ಲ, ಧರಣಿಪರು ಪಾರ್ಥನಿಗೆ ಶರಣಾಗಿ ಕಪ್ಪೆ ಕೊಡಬೇಕಂತೆ. ಕಪ್ಪೆ ಸರಿಯಾಗಿ ನೋಡಂತೆ ಒಮ್ಮೆ. ಹಾಗಲ್ಲ, ಕಪ್ಪ ಕೊಡಬೇಕು. ಅಥವಾ ಮನಸ್ಸಿಲ್ಲದಿದ್ದರೆ ಬಲ್ಬುಳ್ಳ ಶೆಟ್ಟಿಗಾರರು. ಅದು ಯಾರು ಬಲ್ಬುಳ್ಳ ಶೆಟ್ಟಿಗಾರರು? ಹಾಗಲ್ಲ, ಬಲ್ಬು ಅಂದರೆ ಬಲವಂತರು, ಶಕ್ತಿಗಾರರು, ಕಟ್ಟಿ ಕಾದುವುದು. ಏನಂತೆ? ಶಿವನಂತೆ ಒಂದು ಮಿತಿ ಇದೆ. ಹಸಿನಾವತಿಯ ಪಾಂಡವರು ದೈವಾನುಗ್ರಹ ಸಂಪನ್ನರಾದರೆ ನಮಗದರಲ್ಲಿ ಅಂಜಿಕೆ ಇಲ್ಲ. ಒಡೆಯ, ನಾವು ಅವರಿಗೆ ಗಂಜಿಗೊಡಲು ಅವರ ತಾಯಿ ಇಲ್ಲವೇ? ಹಾಗಲ್ಲ, ಅವರೇನು 3 ಗಣ್ಣಿನವರ ಶಿವನಂತೆ 3 ಗಣ್ಣಿನವರೇ ಅಥವಾ ಅಮರರು? ಹಾಗಾಗಿ ಮಂತ್ರೀಶ ಮಂತ್ರೀಶಗೆ ವೀರಮಾತೆಯಾದ ಚಿತ್ರಾಂಗದ ದೇವಿಯ ನಂದನನಾದ ನಾನು ಬೇಡಿಯಂತೆ ವರ್ತಿಸಿದರೆ ನನ್ನವ್ವ ಕೋಪಿಸಿಯಾಳು. ಹಾಗಾಗಿ ಯಾರಲ್ಲಿ ಬಂದಂತಾತು ಕುದುರೆಯನ್ನು ನಮ್ಮ ಲಯದಲ್ಲಿ ಕಟ್ಟಿ ಬಿಚ್ಚುಗಟ್ಟಿಯ ಕಾವಲಿಗರು ಭಟರು ಕಾವಲಿಗೆ ನಿಲ್ಲಿ. ಮಾಂಡಲಿಕರಿಗೆ, ತುಂಡರಸರಿಗೆ, ಮಿತ್ರರಸರಿಗೆ ಸಂದೇಶವನ್ನು ಕಳುಹಿಸಿ ಯುದ್ಧ ಮಾಡುವ ವಯಸ್ಸಿನ ಆರೋಗ್ಯವಂತರೆಲ್ಲ ಸಿದ್ಧರಾಗಿ ಬರತಕ್ಕದ್ದೆಂದು ಡಂಗೂರ ಬಾರಿಸು. ಹಾಗೇ ಆಗಲಿ. ದೇವಿ ಚಿತ್ರಾಂಗದಯ ದೂತಿಯು, ದೇವಿ ಚಿತ್ರಾಂಗದಯ ದೂತಿಯು ಓವಿದಶ್ವವ ತಡೆದ ಆರ್ತಿಯ ಟಿವಿಯನ್ನು ನೋಡುತ್ತ ಮರೆಯಲಿ ನಿಂದು ಭಯಗೊಂಡು ಅಯ್ಯೋ ದೇವರೇ, ಹೀಗೇನು ಮಾಡಲಿ? ಯಾವುದಕ್ಕೂ ಮಹಾರಾಣಿ ಚಿತ್ರಾಂಗದ ದೇವಿಗೆ ವಿಷಯ ತಿಳಿಸಿ ಬಿಡುತ್ತೇನೆ. ಏನೇ ಸಖಿ, ಯಾಕೆ ಗಾಬರಿಯಿಂದ ಬಂದಿರುವೆ? ಏನು ವಿಚಾರ? ನನ್ನಲ್ಲೇ ಹೇಳು. ಅಮ್ಮ, ಒಂದು ವಿಶೇಷ ವಿದ್ಯಮಾನವನ್ನು ತಿಳಿಸಲೆಂದು ಬಂದೆ. ಅಪ್ಪನೇ ಹೇಳು.
ಮಾತೆ ಎನ್ನ ಭಿನ್ನಪವ ಪ್ರೀತಿಯಿಂದ ಲಾಲಿಸೌವ ಮಾತೆಯನ್ನ ಭಿನ್ನಪವ ಪ್ರೀತಿಯಿಂದ ಲಾಲಿಸೌವ ಭೂತಳೇಶರಿಂದು ಕುಲ ಜಾತರು ಧರ್ಮಾನುಜರಂತೆ ಯಾಗವ ರಾಜಿಸಿ ಕಪ್ಪಗಾಗಿ ಗಾಯಗೊಂಡು ಪಾರ್ಥ ಸಾಗಿ ಬಂದ ನಮ್ಮ ಮೇಲೆ ಸುಳ್ಳಲ್ಲ ಗುಣಶೀಲೆ ಮಾತೆಯನ್ನ ಭಿನ್ನಪವ ಪ್ರೀತಿಯಿಂದ ಲಾಲಿಸೌವ ಭೂತಾಳೇಶರಿಂದು ಕುಲ ಜಾತರು ಧರ್ಮಾನುಜರಂತೆ ಮಾತೆಯನ್ನ ಭಿನ್ನಪವ ಪ್ರೀತಿಯಿಂದ ಲಾಲಿಸೌವ ಮಾತೆ ಅಮ್ಮ, ಮಹಾಮಂತ್ರಿ ಸುಬುದ್ಧಿಯವರೊಂದಿಗೆ ಮಹಾರಾಜರು ವಿಶೇಷ ಸಭೆಯಲ್ಲಿ ಆವೇಶಭರಿತರಾಗಿ ಮಾತನಾಡುತ್ತಿದ್ದರು. ಹೌದೇ? ಏನಿರಬಹುದೆಂದು ಸ್ವಲ್ಪ ಕಿವಿಗೊಟ್ಟು ಕೇಳಿದೆ. ನಮ್ಮ ಮಣಿಪುರಕ್ಕೆ ಹಸ್ತಿನಾವತಿಯ ಧರ್ಮರಾಯನ ಯಾಗದ ಕುದುರೆಯೆಂದು ಬಂದಿದೆಯಂತೆ. ಅದರ ಹಿಂದಿನಿಂದ ಸೇನಾ ಸಮೇತನಾಗಿ ವೀರ ಪಾರ್ಥನೂ ಬಂದಿರುವನಂತೆ. ಹೌದೇ ಎನ್ನಯ ರಮಣ ಹೌದೇ ಎನ್ನಯ ರಮಣ ಅಹುದೇ ಎನ್ನಯ ರಮಣ ಏ ಸಖಿ ಅಹುದೇ ಎನ್ನಯ ರಮಣ ಅಹುದೆಯನ್ನಯ ರಮಣ ಪಾರ್ಥ
ಎಂಬವನ ಕಾಣದೆ 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 ದಿನ ಬಗಳಾದುದರಿಂದಲೇ ಬಳಲಿ ಬೆಂಡಾದೆ ದಿನ ಬಗಳಾದುದರಿಂದಲೇ ಬಳಲಿ ಬೆಂಡಾದೆ ಬಳಲಿ ಬೆಂಡಾದೆ ಹೌದೇನೆ ಪಾರ್ಥನೆಂಬವನ ಕಾಣದೆ ದಿನ ಬಳದುದರಿಂದಲಿ ಬಳಲಿ ಬೆಂಡಾದೆ ಹೌದೇ ಎನ್ನಯ ರಮಣ ಈ ಸಖೇ ಹೌದೇ 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 ಎನ್ನಯ ರಮಣ ಸಖಿ, ಏನು ಹೇಳುತ್ತಿರುವೆ? ನನ್ನ ಸ್ವಾಮಿ ಪಾರ್ಥ, ನನ್ನ ಸ್ವಾಮಿ ಪಾರ್ಥ ಬಂದಿರುವನೆ. ಸಖಿ, ಎಂತಹ ಸಂತೋಷದ ಸುದ್ದಿಯನ್ನು ತಂದಿರುವೆ. ಸಖಿ, ನನ್ನ ಸ್ವಾಮಿ ಪಾರ್ಥ ಮಹಾಶಯರನ್ನು ಕಾಣುವುದಕ್ಕಾಗಿ ಕಣ್ಣುಗಳು ಕಾತರಿಸುತ್ತಿತ್ತು, ಮನಸ್ಸು ಮಿಡಿಯುತ್ತಿತ್ತು, ತುಡಿಯುತ್ತಿತ್ತು. ಆದರೆ ನೀನು ಈ ಸಂತೋಷದ ವಾರ್ತೆಯನ್ನು ತಂದಾಗ ಚಕೋರ ಪಕ್ಷಿಗೆ ಚಂದ್ರೋದಯವಾದಂತಾಯಿತು, ಜಾತಕ ಪಕ್ಷಿಗೆ ಸ್ವಾತಿಯ ಮಳೆ ತಂಪರದಂತಾಯಿತು. ಸಖಿ, ನನ್ನ ಸ್ವಾಮಿ ಬಂದಿದ್ದಾರೆ. ಛೇ, ನನ್ನಿಂದ ಇದು ಜೀರ್ಣಿಸಿಕೊಳ್ಳುವುದಕ್ಕೆ ಆಗುತ್ತಾ ಇಲ್ಲ. ಸಖಿ, ಯಾಕೆ ನೀನು ನಾನು ಇಷ್ಟೊಂದು ಸಂಭ್ರಮಿಸುತ್ತಿರಬೇಕಾದರೆ ನೀನು ಯಾಕೆ ಸಪ್ಪೆಯಾಗಿರುವೆ? ಹೇಳಿ ಸಖಿ. ಅಮ್ಮ, ನೀವು ಹಿಗ್ಗಿ ಹೀರೆಕಾಯಿಯಾಗಲು ನನಗೆ ಬಲವಾದ ಕಾರಣವಿದೆ. ಹಾಗೆಂದು ನನಗೇನು ಕಾರಣವಿದೆ ಹೇಳಿ? ಓಹೋ, ಅರ್ಥವಾಯಿತು. ನಿನ್ನನ್ನು ಸಂತೋಷಪಡಿಸುವ ಬಗ್ಗೆ ನನಗೆ ತಿಳಿದಿದೆ. ಹೇಗೆ ಬಲ್ಲೆಯ? ಚಂದ್ರಗಾವಿಯ ಶಾಲೆ ಚಂದ್ರಗಾವಿಯ ಶಾಲೆ ಕೊಡುವೆ ಕೊಡುವೆ ಆ ಚಂದ್ರಗಾವಿಯ ಶಾಲೆ ಕೊಡುವೆ ಕೊಡುವೆ ನುಡಿ ಚಂದದಿಂದಲೇ ಬಾಲೆ ಕೊಡುವೆ ನುಡಿ ಚಂದದಿಂದಲೇ ಬಾಲೆ
ಇದಿರಾಗಿ ಮಣಿಪುರಕ್ಕೆ ಬಂದ ಇಂದ್ರ ನಂದನ ಇದಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ಎಂದೆಂಬ ವಾರದಿ ಸಕಲ ಸೇನೆ ಎಂದೆಂಬ ವಾರದಿ ಇಂದ್ರನಿದಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ಎಂದೆಂಬ ವಾರದಿ ಚಂದ್ರಗಾವಿಯ ಕೊಡುವೆ ನುಡಿ ಚಂದದಿಂದಲಿ ಬಾಲೆ ಬಾಲೆ ಸಖಿ, ಕರ್ಣ ಪೀಯೂಷವಾದಂತಹ ವಾರ್ತೆಯನ್ನು ತಂದ ನಿನಗೆ ಸುಯೋಗ್ಯವಾದ ಪಾರಿತೋಷಕಗಳನ್ನಿಟ್ಟು ಪುರಸ್ಕರಿಸುತ್ತೇನೆ. ಹೇಗೆ ಬಲ್ಲೆಯ? ಹೇಗೆ? ಹೊಚ್ಚ ಹೊಸತಾದ ಚಂದ್ರಗಾವಿಯ ಸೀರೆ, ಅದಕ್ಕೊಪ್ಪುವಂತಹ ಕುಪ್ಪಸ, ಮಾತ್ರವಲ್ಲ ಕೈಗೆ ಹೊನ್ನ ಕಡಗ, ಕೊರಳಿಗೆ ಸ್ವರ್ಣಕಂಠಿ, ಕಿವಿಗಳಿಗೆ ವಜ್ರಗಳ ಹರಳುಳ್ಳ ಬೆಂಡೋಲೆಯನ್ನು ಕೊಡುತ್ತೇನೆ. ಸಖಿ, ನನ್ನ ಸ್ವಾಮಿ ಬಂದ ವಿಚಾರವನ್ನು ಇನ್ನೊಮ್ಮೆ ಹೇಳೆ, ಮತ್ತೊಮ್ಮೆ ಹೇಳೆ, ಹೇಳೆ ಸಖಿ, ಹೇಳೆ. ನಾನು ತನ್ನ ವಾರ್ತೆಯ ಅರ್ಧ ಮಾತ್ರ ನೀವು ಕೇಳಿದ್ದು, ಪ್ರಧಾನವಾದ ಇನ್ನರ್ಧ ಉಳಿದಿದೆ. ಸಖಿ, ನಿನಗೆ ಹೇಳುವಾಗ ಪೂರ್ತಿ ವಿಚಾರ ಹೇಳಬಹುದತ್ತಲ್ಲ, ಅರ್ಧಂಬರ್ಧ ವಿಚಾರಗಳನ್ನು ಯಾಕೆ ಹೇಳುವುದು? ಅಲ್ಲ, ನೀನು ಹೇಳಿದಂತಹ ಅರ್ಧ ವಾರ್ತೆಯು ನನಗೆ ಇಷ್ಟೊಂದು ಸಂತೋಷವನ್ನು ತಂದಿದೆ. ಇನ್ನರ್ಧ ಎಷ್ಟಿನ ಸಂತೋಷವನ್ನು ಕೊಡಬಾರದು? ಬೇಗ ಹೇಳೆ, ಯಾಕೆ ನಾಯಿಗೆ ಬಲಗುಣನ ಜಾಯ ಇಲ್ದರಿಯದೆ ತಾಯಿಗೆ ಬಲಗುಣನ ಜಾಯ ಇಲ್ದರಿಯದೆ ಆಯ ತಪ್ಪಿತು ಮುಂದು ಬಾಯ ಏನಿದಗೆ ಚಿತ್ರಾಂಗದೆಯೇ ನಿನ್ನ ಪುತ್ರವಾದಿಯ ಕಟ್ಟಿ ಚಿತ್ರಾಂಗದೆಯೇ ನಿನ್ನ ಪುತ್ರವಾದಿಯ ಕಟ್ಟಿ ಮಂತ್ರಿಗೊರೆದ ಹರನೇತ್ರ ಓ ಬದಲಿಯೇ ತಾಯಿ ಬೇಗ ಹೇಳೆ. ಅಮ್ಮ, ನಿಮಗೆ ಗಂಡ ಬಂದ ಸಂತಸ, ಆದರೆ ನನಗೆ ನನ್ನ ಗಂಡನನ್ನು ಕಳೆದುಕೊಳ್ಳುವೆನೆಂಬ ಆತಂಕ, ಕಳವಳ. ನಮಗೆ ಮದುವೆಯಾಗಿ ವರ್ಷ ಪೂರ್ತಿಯಾಗಲಿಲ್ಲ. ನಿರುದ್ಯೋಗಿಯಾಗಿರುವುದು ಸರಿಯಲ್ಲವೆಂದು ನನ್ನ ಗಂಡ ಸೇನೆಗೆ ಸೇರಿದ. ಯುದ್ಧ ಸಂದರ್ಭವೇನು ಇಲ್ಲವೆಂದು ನಾನೂ ತಡೆಯಲಿಲ್ಲ. ಈಗ ನೋಡಿದರೆ ನಿಮ್ಮ ಗಂಡ ಬಂದದ್ದು ನನಗೆ ಗಂಡಾಂತರವಾಯಿತು. ಏನೇ ಅದು ಅಸಂಬದ್ಧ? ಸರಿಯಾಗಿ ಬಿಡಿಸಿ ಹೇಳು. ಅಸಂಬದ್ಧವಲ್ಲ, ಮತ್ತೆ ನಡೆದದ್ದನ್ನು ಸರಿಯಾಗಿಯೇ ಹೇಳುತ್ತಿದ್ದೇನೆ. ಮಹಾಮಂತ್ರಿ ಸುಬುದ್ಧಿ ಅವರೊಂದಿಗೆ ನೆರೆದ ಸಭೆಯ ಮುಂದೆ ನಿಮ್ಮ ಪುತ್ರನಾಡಿದ ಮಾತು ನನ್ನ ಬೆನ್ನ ಹುರಿಯಲ್ಲಿ ನೆತ್ತರು ಹಿಮಗಟ್ಟುವ ಹಾಗೆ ಮಾಡಿದೆ. ಏನೇ ಅದು? ಸಾಕ್ಷಾತ್ ಮುಕ್ಕಣ್ಣನಂತೆ ಮುನಿದ ಮಹಾರಾಜರು ಬಂದ ಯಾಗಾಶ್ವವನ್ನು ಕಟ್ಟು ಹಾಕಿ ಮಣಿಪುರದ ಪ್ರತಿಯೊಂದು ಮನೆಯಿಂದಲೂ ಯೋಧರು ಸಿದ್ಧರಾಗಿ ನಾಳೆ ಅರಮನೆಯ ಮುಂಬೈನಲ್ಲಿ ನೆರೆಯಲಿ ಎಂದು ಆಜ್ಞಾಪಿಸಿದ್ದಾರೆ. ಡಂಗೂರ ಸಾರಿಸಲಾಗಿದೆ. ನನ್ನ ಗಂಡ ಈಗಾಗಲೇ ಹೊರಟನೋ ಏನೋ. ಏನು? ತಂದೆ ಮಗ ಕಾದಾಡಲು ಹೊರಟಿದ್ದಾರೆ? ಹೌದು. ಅಯ್ಯೋ, ನಾನೇನು ಮಾಡಲಿ? ಅಮ್ಮ, ನಿಮಗಾದರೂ ಸಾಕಷ್ಟು
ದಾರಿಗಳಿವೆ. ಬಂದವರು ನಿಮ್ಮ ಗಂಡ. ವಿಷಯ ತಿಳಿಸಿ ಅವರನ್ನು ತಡೆಯಬಹುದು. ಇಲ್ಲಿ ಯುದ್ಧಕ್ಕೆ ಹೊರಟದ್ದು ನಿಮ್ಮ ಮಗ. ಅವನನ್ನು ತಡೆಯುವ ಸಾಮರ್ಥ್ಯ ನಿಮಗಿದೆ. ಒಂದು ದಾರಿಯನ್ನು ಆಯ್ದುಕೊಳ್ಳದಿದ್ದರೆ ನನಗಿರುವುದು ಒಂದೇ ದಾರಿ. ಏನೇ ಅದು? ಆತ್ಮಹತ್ಯೆ. ಅಶುಭ ಮಾತನಾಡದಿರು. ಇಲ್ಲಮ್ಮ, ವಾಸ್ತವ ಅಷ್ಟು ಕಟುವಾಗಿದೆ. 3 ಲೋಕದ ಗಂಡ, ಪಾರ್ಥ ಮಹಾಶಯರ ವೈರಿ, ಸೇನೆಗೆ ಉಳಿಗಾಲವಿದೆಯೇ? ಸಖಿ ಅಮ್ಮ, ನೀನು ಚಿಂತಿಸಬೇಡ. ನಾನು ಕುಮಾರನೊಂದಿಗೆ ಮಾತನಾಡುತ್ತೇನೆ. ಸಂಭವಿಸುವಂತಹ ಯುದ್ಧವನ್ನು ನಾನು ತಡೆಯುತ್ತೇನೆ. ನೀನು ಒಳಗಿದ್ದುಕೋ. ಹಾಗೇ ಅಂದಣವಿಳಿದ ತಾಯಿಗೊಂದಿಸಿ ಬಬ್ರುವಾಗನ ಅಂದಣವಿಳಿದು ತಾಯಿಗೊಂದಿಸಿ ಬಬ್ರುವಾಗನ ಕಂದನ ಕಾಣುತ್ತ ಮೊಗದಿರುಗಿದಳು ಮೊಗದಿರುಗಿದಳು ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ನಿನ್ನನ್ನೇ ನೋಡಬೇಕೆಂದು ಬಂದಿದ್ದೇನೆ. ಆದರೆ ನೀನೇ ಅಂದರವನ್ನೇರಿಕೊಂಡು ಇಲ್ಲಿಗೆ ಬಂದು ಬಿಟ್ಟೆ. ಒಳಿತಾಯಿತು. ಆದರೆ ಮುಖದಲ್ಲೇ ನಮ್ಮ ಆತಂಕ. ಏನಾಯ್ತಮ್ಮ? ಮುಟ್ಟಬೇಡ, ದೂರ ನಿಲ್ಲು. ಅವಿವೇಕಿ, ನೀನು ಈ ರೀತಿಯಾಗಿ ಮಾಡಬಹುದೇ? ಯಾಕಮ್ಮ ನನ್ನ ಮೇಲೆ ಸಿಟ್ಟು? ನಾನೇನು ಮಾಡಿದ್ದೆ? ನೀನು ಮಾಡಿದ್ದು ಸರಿಯೇ ಕಂದ. ಏನಾಯ್ತಮ್ಮ? ಮಗನೇ ನೀ ಮತಿಗೆಟ್ಟು ನಡೆವರೇ ಮಗನೇ ನೀ ಮತಿಗೆಟ್ಟು ನಡೆವರೇ ಕುಂದಿ ಮಗನ ವಾಜಿಯ ಕಟ್ಟಿ ತಡೆವರೇ ಕುಂದಿ ಮಗನ ವಾಜಿಯ ಕಟ್ಟಿ ತಡೆವರೇ ಸೊಗಸೆ ಸಿಂಕನೊಡನೆ ವೃಷಭಗೆ ಹಾಗೆ ಸೊಗಸೆ ಸಿಂಹನೊಡನೆ ವೃಷಭಗೆ ಹಾಗೆ ನಿಗುವರಿದರೆ ಬದುಕುವುದು ಹೇಗೆ ಮಗನೇ ಸೊಗಸೆ ಸಿಂಹನೊಡನೆ ವೃಷಭಗೆ ಹಾಗೆ ನಿಗುವರಿದರೆ ಬದುಕುವುದು ಹೇಗೆ ಮಗನೇ ಮಗನೇ ನೀ ಮತಿಗೆಟ್ಟು ನಡೆವರೇ ಮಗನೇ ಕುಮಾರ, ನೀನು ಯಾರು? ಊರನ್ನು ಆಳುತ್ತಿರುವಂತಹ ಅರಸ. ಪ್ರಜೆಗಳ ಆಶೋತ್ತರಗಳಿಗೆ ಉತ್ತರದಾಯಿಯಾಗಬೇಕಾದವನು ನೀನು. ಸರಿ, ನೀನಿಡುವಂತಹ ಪ್ರತಿಯೊಂದು ಹೆಜ್ಜೆಯಲ್ಲೂ ಕಣ್ಣಿರಿಸಿ ಅವಲೋಕಿಸಿ ತೂಗಿ ಇಡಬೇಕು. ನಡೆದದ್ದೇ ದಾರಿಯನ್ನು ಮುಂದುವರಿದರೆ ಅದು ಅವಿವೇಕಿಗಳ ಲಕ್ಷಣವಲ್ಲವೇ ಕುಮಾರ? ಯಾಕಮ್ಮ ಹೀಗಾಡುತ್ತಿರುವೆ? ನಾನಲ್ಲಿ ಅವಿವೇಕಿಯಂತೆ ವರ್ತಿಸಿದೆ? ಮಗನೇ, ಪಾರ್ಥ ಮಹಾಶಯನ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿ ಯುದ್ಧಕ್ಕೆ ಮುಂದುವರಿಯುತ್ತಿದೆಯಂತೆ ಅಲ್ಲ? ಇದು ಸರಿಯೇ ಕುಮಾರ? ಯಾಕಮ್ಮ? ಸಂತಸ ಸಮೃದ್ಧಿಯಿಂದ ತುಂಬಿ ತುಳುಕುತ್ತಿರುವಂತಹ ನಮ್ಮ ಈ ಮಣಿಪುರವು ನಾಳೆ ನಡೆಯುವ ಯುದ್ಧದಿಂದಾಗಿ ಕೆನ್ನೆತ್ತರಿನ ಹೊನಲಾಗದೆ ಕಂದ. ಮಗನೇ, ಸಿಂಹದೊಂದಿಗೆ
ಅಲ್ಲದೆ ಹಸ್ತಿನಾವತಿಯಿಂದ ಯುದ್ಧವನ್ನು ನಾನಾಗಿಯೇ ಕರೆಸಿಕೊಂಡದ್ದಲ್ಲ, ಪಾರ್ಥನೇ ಇಲ್ಲಿಗೆ ತಂದದ್ದು. ಮಗನೇ, ಛೆ, ನೀನು ಹುಟ್ಟಿದಾಗ ಹೆತ್ತವರಿಗೆ ಶೋಭೆಯನ್ನು ತರುವಂತಹ ಕುಮಾರ ಹುಟ್ಟಿದನೆಂದು ನಾನು ಸಂಭ್ರಮಿಸಿದ್ದೆ. ಆದರೆ ಎಲ್ಲವೂ ಭ್ರಮನಿರಸವಾಯಿತು. ನಿನ್ನನ್ನು ಹೆತ್ತು ನನ್ನ ಹೆಂಡತನ ಸಾರ್ಥಕವಾಯಿತು ಎಂದು ನಾನು ಸಂತೋಷ ಪಟ್ಟಿದ್ದೆ. ಆದರೆ ಎಲ್ಲವೂ ಕನಸಿನ ಗೋಪುರವಾಯಿತಲ್ಲ ಕುಮಾರ. ಯಾಕಮ್ಮ ಈ ತೆರನಾದ ಘೋರ ನಿರಾಶೆ? ಯುದ್ಧವೇನು ಅರಸ ಮಕ್ಕಳಿಗೆ ಬೆದರಿಕೆ ಒಡ್ಡುವ ಬೇತಾಳವೇ? ರಕ್ತ ಕಂಡರಂಜುವ ಕ್ಷತ್ರಿಯ, ಶೀತ ಜಲ ಕಂಜುವ ಬ್ರಾಹ್ಮಣ, ಬೆಂಕಿ ಗಂಜುವ ಗೃಹಿಣಿ, ಇವರೆಲ್ಲ ಇದ್ದು ಫಲವೇನು ತಾಯೇ? ಮಗನೇ, ನಿನಗೆ ಅರ್ಜುನನ ಬಗ್ಗೆ ಏನು ತಿಳಿದಿದೆ ಹೇಳು. ಕಟ್ಟಾಳು ನರಮೋರು ಲೋಕಗೆ ವ್ಯರ್ಥ ನಿನ್ನ ದಿಟ್ಟ ತನಗಿ ಅಂಜುವನೇ ಪಾರ್ಥ ಗಟ್ಟಾಡೋ ನರ ಮೋರು ಲೋಕಗಿ. ಮಗನೇ, ಪಾರ್ಥ ಮಹಾಶಯನು ಈ ಯುದ್ಧ ಪ್ರಸಂಗವನ್ನು ಒದಗಿಸಿರಬಹುದು. ಆದರೆ ಮಗನೇ, ಅದು ಅವನಿಗೆ ಅನಿವಾರ್ಯ. ಯಾಕೆಂದರೆ ಅಶ್ವಮೇಧದ ಪೂರ್ಣಾಹುತಿಯಾಗುವ ಮೊದಲು ಯಾಗಾಶ್ವವು ಭೂಮಂಡಲವನ್ನು ಸುತ್ತಿ ಗೆದ್ದುಕೊಂಡು ಬರಬೇಕು. ವಿರೋಧಿಸಿದವರಿಗೆ ಮಾತ್ರ ಯುದ್ಧ, ಕಪ್ಪ ಕೊಟ್ಟವರಿಗೆ ಯುದ್ಧ ಮಾಡುವ ಪ್ರಮೇಯವೇನೂ ಇಲ್ಲ. ಮಗನೇ ನೋಡು, ಪಾರ್ಥನೊಂದಿಗೆ ನಿನ್ನ ಯುದ್ಧ ಬೇಡ. ಕಪ್ಪವನ್ನು ಕೊಟ್ಟು ಆತನಿಗೆ ಶರಣಾಗು. ಮಗನೇ, ಇದು ನಿನ್ನ ತಾಯಿ ಹೇಳುತ್ತಿದ್ದೇನೆ. ನಿನ್ನ ದಿಟ್ಟತನಗಳು ಆ ಪಾರ್ಥನೆದುರಲ್ಲಿ ಯಾವುದು ಫಲಕಾರಿ ಆಗದು ಕುಮಾರ. ರಾಜಮಾತೆಯಾದ ನಿನ್ನ ಮಾತಿಗೆ ಇಂದೇಕೋ ಮಂಕು ಕವಿದ ಹಾಗಿದೆ ತಾಯಿ. ಒಮ್ಮೆ ಕಟ್ಟಿದ ಕುದುರೆಯನ್ನು ಎದುರಾಳಿ ಮಹಾಪ್ರತಾಪಿ ಎನ್ನುವ ಕಾರಣಕ್ಕಾಗಿ ಬಿಟ್ಟು ಕೊಡಬೇಕು. ಹಾಗೆ ಮಾಡಿದ ಹೇಡಿಯನ್ನು ನೀನು ಮಗನೆಂದು ಒಪ್ಪಿಕೊಳ್ಳುವೆ ತಾಯಿ. ಹೆಣ್ಣಾದರೂ ಗಂಡಿನಂತೆ ಬೆಳೆದ ನೀನು ಬಾಲ್ಯದಿಂದಲೇ ದಿಟ್ಟತನದಿಂದ ನಾನಾ ಸಾಹಸಗಳನ್ನು ಮೆರೆದವಳಂತೆ. ಒಂದು ರಾಜ್ಯದ ಮಹಾರಾಣಿಯಾದ ನೀನು ನನ್ನನ್ನು ಈ ರೀತಿಯಾಗಿ ಪ್ರಚೋದಿಸಿ ನಿನ್ನ ಉಜ್ವಲ ಇತಿಹಾಸಕ್ಕೊಂದು ಕರಿ ಅಧ್ಯಾಯವನ್ನು ಸೇರಿಸಿಕೊಳ್ಳುವೆ ಅಪ್ಪ. ಅಮ್ಮ, ಎಂದೂ ಇಲ್ಲದ ಅಂಜುಕುಳಿ ಸ್ವಭಾವ ಇಂದು ನಿನಗೆ ಏಕೆ ಬಂತು ತಾಯೇ? ಮಗನೇ, ಅಂಜುಗುಳಿ ಸ್ವಭಾವವಲ್ಲ ಮಗನೇ, ಇದು ನನ್ನ ಉಭಯ ಸಂಕಟ. ಇಷ್ಟರವರೆಗೆ ಹೇಳುವಂತಹ ಸಂದರ್ಭ ಬಂದಿಲ್ಲ. ಈಗ ನಾನು ನಿನ್ನಲ್ಲಿ ಹೇಳಲೇಬೇಕು ಕುಮಾರ. ಮಂದ ಬುದ್ಧಿಯನು ನೀ ಮಾಡದಿಯೇ ಮಂದ ಬುದ್ಧಿಯನು ನೀ ಮಾಡದೆ ಮುಂದೆ ಕುಂದ ನೊಂದನು ನಮಗೆ ತಾರದಿ ತಂದೆಗೆ ರಘುನಿ ವೈಭವದಿಂದ ತಂದೆಗೆ ರಘುನಿ ವೈಭವದಿಂದ ಕರೆ ತಂದು ಪಾದಗೆ ಎರಗೆಲು ಕಂದ ಮಂದ ಬುದ್ಧಿಯನು ನೀ ಮಾಡದೆ ಮುಂದೆ ಕುಂದ ನೊಂದನು ನಮಗೆ ತಾರದೆ
ಮಹಾಶಯರು ಯಾರೆಂದು ತಿಳಿಯದೆ ನೀನು ಅವಿವೇಕಿಯಂತೆ ವರ್ತಿಸುತ್ತಿದ್ದೀಯ. ವಿಷಯವನ್ನು ತಿಳಿದು ನಾನು ನಿನ್ನನ್ನು ತಡೆಯದಿದ್ದರೆ ಘೋರ ಅನರ್ಥವೇ ನಡೆಯುತ್ತದೆ. ಮಗನೇ, ಪಾರ್ಥ ನಿನ್ನ ವೈರಿ ಅಲ್ಲ ಕುಮಾರ. ಮತ್ತೆ ಯಾರಮ್ಮ? ನಿನಗೆ ಜನ್ಮವನ್ನು ಕೊಟ್ಟ ತಂದೆ ಕುಮಾರ, ತಂದೆ. ಏನು ಹೇಳುತ್ತಿರುವೆ? ನಾನು ಪಿತೃದ್ರೋಹಿಯಾಗಲು ಹೊರಟಿದ್ದೇನೆ. ಅಮ್ಮ, ತಪ್ಪಾಯಿತಮ್ಮ, ತಪ್ಪಾಯಿತು. ನಮ್ಮ ಬಾಲಿಸಿ ಕೊಂಬುದು ಎಲೆ ತಾಯಿ ನಾನು ತಿಳಿಯದೆ ಅಪರಾಧವನ್ನು ಮಾಡಿಬಿಟ್ಟೆ. ಒಬ್ಬ ಕ್ಷತ್ರಿಯನಾಗಿ ಶಾಸ್ತ್ರಪಂಥಕ್ಕನುಸಾರವಾಗಿ ಕುದುರೆಯನ್ನು ಕಟ್ಟಿ ಯುದ್ಧಕ್ಕೆ ಸಿದ್ಧನಾದನೆ ವಿನಃ ತಿಳಿದು ಮಾಡಿದ ತಪ್ಪಲ್ಲ ತಾಯೇ. ತಿಳಿಯಿತು ಕಂದ. ಆದರೆ ನನಗೆ ತಿಳಿಯದೇ ಇರುವ ಇನ್ನೂ ಒಂದು ಅಂಶವಿದೆ. ಏನದು ಕುಮಾರ? ಅದನೆಂಬುದೆಂದು ಬೇಡು ಎಲೆ ತಾಯೇ, ಅದನೆಂಬುದೆಂದು ಬೇಡು ಎಲೆ ತಾಯೇ, ಅವನ ದಾದನು ನಾನೆಂಬುದೆಂದು ಎಲೆ ತಾಯೇ, ಬುದ್ಧಿ ನಿನಗೆ ಬೀಳು ಎಲೆ ತಾಯೇ, ಮುಂದೆ ಸಿದ್ಧಿಯಾಗುವಂತೆ ಮಾಡು ಎಲೆ ತಾಯೇ, ಸೋದನೆಂಬುದೆಂದು ಬೇಡು ಎಲೆ ತಾಯೇ. ಮಗನೇ, ಮಕ್ಕಳಿಗೆ ಮೊದಲಾಗಿ ತಂದೆಯನ್ನು ಪರಿಚಯಿಸುವವಳು ತಾಯಿಯೇ ತಾನೆ. ಹೌದು ಮಗನೇ. ನಾನು ಎಳೆಯವನಿದ್ದಾಗ ಅಜ್ಜನಲ್ಲೇ ನನ್ನ ತಂದೆಯನ್ನು ಕಂಡೆ. ಹೌದು. ನಾನು ಬೆಳೆದ ನಂತರ ನನ್ನ ತಂದೆ ಯಾರೆಂದು ಕೇಳುವ ಪ್ರಮೇಯವೇ ಬರಲಿಲ್ಲ. ಹೌದು ಕುಮಾರ. ಆದರೆ ಇಂದು ಅನಿರೀಕ್ಷಿತವಾಗಿ ಅರ್ಜುನನೇ ನಿನ್ನ ತಂದೆ ಎಂದು ತಾಯಿಯಾದ ನೀನೇ ಹೇಳುತ್ತಿರುವೆ. ತಂದೆ ಎಂದರೆ ಹೇಗೆ ತಾಯೇ? ಯಾಕೆಂದರೆ ಪ್ರಪಂಚದಲ್ಲಿ ಅನ್ನವಿಟ್ಟು ಆಶ್ರಯವಿಟ್ಟು ಕೊರೆದವರನ್ನು, ವಿದ್ಯಾದಾನ ಮಾಡಿದ ಗುರುವನ್ನು, ಹೆಣ್ಣು ಕೊಟ್ಟ ಮಾವನನ್ನು, ಅರಸನನ್ನು ಮುಂತಾದವರನ್ನೆಲ್ಲ ತಂದೆ ಎಂದು ಭಾವಿಸಿ ವ್ಯವಹರಿಸಬಹುದು ಪ್ರಾಜ್ಞರ ಮತ. ಹಾಗಾಗಿ ಇದರಲ್ಲಿ ನನಗೆ ಅರ್ಜುನ ಯಾವ ರೀತಿಯಲ್ಲಿ ತಂದೆ ನೀನೇ ಹೇಳಬೇಕು ಮಗನೇ. ಕಂದ ಕೇಳಿಲು ಪಾಠ ಅಂದು ತೀರ್ಥಯಾತ್ರೆಗೆ, ಕಂದ ಕೇಳಲು ಪಾರ್ಥ ಅಂದು ತೀರ್ಥಯಾತ್ರೆಗೆ, ಬಂದು ಕೋಡಿ
ಇಂದಾರು ದಿವಸ ಇಂದು ಕುಲ ಜನೊಲಿದು ಅಂದು ಗರ್ಭವ ತಾಳ್ದೆ ಇಂದು ಕುಲಜ ಒಲಿದಂದು ಗರ್ಭವ ತಾಳ್ದೆ ತಂದೆ ಗೊಪ್ಪಿಸು ರಾಜ ಎಂದಳ ಜನನೇ ತಂದೆ ಗೊಪ್ಪಿಸು ರಾಜ್ಯ ಎಂದಳ ಜನನಿ ಕಂದ ಕಂದ ಮಗನೇ, ಪಾಂಡವ ಮಧ್ಯಮನಾದಂತಹ ಅರ್ಜುನನು ಯಾವುದೋ ದೋಷ ನಿವಾರಣಾರ್ಥವಾಗಿ ತೀರ್ಥಕ್ಷೇತ್ರವನ್ನು ಸಂದರ್ಶಿಸುತ್ತಾ ನಮ್ಮೂರಿಗೆ ಬಂದರಂತೆ. ಸರಿ, ಶೇಷಕುಮಾರಿಯಾದಂತಹ ಉಲೂಪಿಯು ಆತನೊಡನೆ ಮೆಚ್ಚಿಸಿ ವರಿಸಿ ಒಂದು ಮದುವೆಯಾಗಿ ಓರ್ವ ಕುಮಾರನನ್ನು ಪಡೆದಿದ್ದಾಳೆ. ಆ ಉಲೂಪಿಯು ನನ್ನ ಬಾಲ್ಯ ಸಖಿಯಾದ್ದರಿಂದ ಅರ್ಜುನನ ಕುರಿತಾಗಿ ಆತನ ಸೌಂದರ್ಯಾತಿಶಯದ ಬಗ್ಗೆ, ಆತನ ಶೌರ್ಯದ ಬಗ್ಗೆ ವರ್ಣಿಸುತ್ತಾ ಇದ್ದಳು. ಆವಾಗ ಆತನ ವರ್ಣನೆಯ ಕುರಿತಾಗಿ ನಾನು ಕೂಡ ಮಾನಸಿಕವಾಗಿ ಆಕರ್ಷಿತಳಾದೆ ಕಂದ. ಅದೇ ಸಮಯಕ್ಕೆ ನಮ್ಮ ಉಪವನಕ್ಕೆ ಅರ್ಜುನನು ಬಂದ. ಹೌದೇ, ಒಬ್ಬೊಬ್ಬರ ಭೇಟಿಯಾಯಿತು, ಪರಸ್ಪರ ಪರಿಚಯವೂ ಆಯಿತು. ಸರಿ, ಒಬ್ಬರನ್ನೊಬ್ಬರು ಮೆಚ್ಚಿಕೊಂಡೆವು. ಮಾತ್ರವಲ್ಲ, ಅರ್ಜುನನನ್ನು ನನ್ನ ಅರಮನೆಗೆ ಕರೆದುಕೊಂಡು ಹೋಗಿ ತಂದೆಗೆ ಪರಿಚಯಿಸಿದೆ. ಅವರೂ ಕೂಡ ಅರ್ಜುನನನ್ನು ಮೆಚ್ಚಿಸಿ ವಿದ್ಯುಕ್ತವಾಗಿ ನಮ್ಮ ವಿವಾಹವೂ ಆಯಿತು ಕುಮಾರ. ತದನಂತರ ನಾನು ಗರ್ಭವತಿಯಾದೆ. ನಿನ್ನನ್ನು ಹೆತ್ತೆ ಕುಮಾರ. ಹೌದೇ ತಾಯಿ. ಮಗನೇ, ನೀನಿನ್ನು ತಡ ಮಾಡುವುದಲ್ಲ. ಕಟ್ಟಿದಂತಹ ಕುದುರೆಯನ್ನು ಕಪ್ಪದೊಂದಿಗೆ ಅರ್ಜುನನಿಗೆ ಕೊಟ್ಟು ಪಾದಕಾನತನಾಗಿ ಶರಣಾಗಿ ತಂದೆಯನ್ನು ವಿಜೃಂಭಣೆಯಿಂದ ಈ ಅರಮನೆಗೆ ಕರೆದು ತಾ ಮಗನೇ. ಹಾಗೆಯೇ ಆಗಲಿ ತಾಯಿ, ನೀನು ನಿಶ್ಚಿಂತೆಯಿಂದಿರು. ಶುಭವಾಗಲಿ ಕಂದ. ಮಂತ್ರಿಷ, ಏನಯ್ಯ ಮಂತ್ರಿಷ, ಇದು ಏನಾಯಿತು? ಮಂತ್ರಿ ಏನಯ್ಯ, ಏನಯ್ಯ ಏನಯ್ಯ ಲೋಪಿ ಚಿತ್ರಾಂಗದೇವರ ಮಾತೋ ಆ ಪಾಂಡು ತನಯ ನನಗೆ ತಾತನಂತೆ, ಆ ಪಾಂಡು ತನಯ ನನಗೆ ತಾತನಂತೆ ಬಾಜೆ ಗೊರತವಿದ್ದು ತಿರಳಿದಳಂದು ಹೊಸವಧುತ ಯಜ್ಞ ನೆವದಿಂದ ಬಂದು ಬೇಸರಿಲ್ಲದೆ ಬೇಗ ಕರೆದು ತಾರಿಲ್ದು ಅಜಿಜದುದೆಯ ನಗರು ಇದಳಿಲ್ದು. ಏನಯ್ಯ ವಿಚಾರಗಳು ಏನು ಎಂದು ತಿಳಿಯದಷ್ಟು ವೇಗವಾಗಿ ಘಟನೆಗಳು ಜರುಗುತ್ತಾ ಇದೆ. ಕುದುರೆಯನ್ನು ಕಟ್ಟಿ ಯುದ್ಧಕ್ಕೆ ಸಿದ್ಧರಾಗಿ ಎಂದು ನಿನಗೆ ಆಜ್ಞೆ ಕೊಟ್ಟು ಹೊರಟ ನನಗೆ ರಾಜಮಾತೆ ಸಿಕ್ಕರು. ನನ್ನನ್ನು ಕಂಡವರೇ ಸಿಟ್ಟಿನಿಂದ ಅವಿವೇಕಿ ಕಟ್ಟಿದ ಕುದುರೆಯನ್ನು ಬಿಟ್ಟು ಕಪ್ಪವನ್ನು ಒಪ್ಪಿಸಿ ಪಾರ್ಥ ಮಹಾಶಯರನ್ನು ಗೌರವದಿಂದ ಅರಮನೆಗೆ
ಕರೆದು ತಾ ಎಂದು ಆಜ್ಞೆ ಮಾಡಿದರು. ಹೌದೇ? ಹೌದಂತೆ. ನಾನು ಹಾಗೆ ಕೇಳಿದೆ. ಹಾಗವರೆಂದರು, ಪಾರ್ಥಿವ ನನ್ನ ಜನ್ಮದಾತನಂತೆ. ಆಹಾ, ನೀನೇ ಭಾಗ್ಯವಂತ. ನಿನಗೆ ಆಶ್ಚರ್ಯವಾಗಲಿಲ್ಲವೇ? ಗೊತ್ತಿರುವ ವಿಷಯಕ್ಕೆ ಆಶ್ಚರ್ಯವೇಕೆ? ಮೊದಲೇ ಗೊತ್ತಿದ್ದರೆ ನನಗೇಕೆ ತಿಳಿಸಲಿಲ್ಲ? ರಾಜ ರಹಸ್ಯ ಪರಿಪಾಲನೆ ಮಾಡುವುದು ಮಹಾಮಂತ್ರಿಯಾದ ನನ್ನ ಹೊಣೆಗಾರಿಕೆ ಅಲ್ಲವೇ? ಆದರೆ ಮಂತ್ರೀಶ ಸ್ವಾಮಿ, ನಾನೀಗ ಧರ್ಮ ಸಂಕಟಕ್ಕೆ ಬಿದ್ದು ಬಿಟ್ಟೆನಲ್ಲ ಒಡೆಯ. ಒಮ್ಮೆ ಕಟ್ಟಿದ ಕುದುರೆಯನ್ನು ಬಿಟ್ಟರೆ ಊರಿನ ಜನರೇನು ಭಾವಿಸಿಯಾರು? ಮೇಲಾಗಿ ತಂದೆಯವರಿಗಿದು ಒಪ್ಪಿಗೆ ಆದೀತೆ ಒಡೆಯ. ಯಾವುದಕ್ಕೂ ಪರಿಹಾರವಿಲ್ಲವೆಂದಿಲ್ಲ. ಹಾಗಾಗಿ ನಾನೇ ದಾರಿಯೊಂದನ್ನು ಸೂಚಿಸುತ್ತೇನೆ. ರಾಜಾಧೀಶಗರಿದರೆ ಮಗದು ದೋಷ. ವಾಜಿ ಕಟ್ಟಿದರೇನು ಪರಿಗರಿಪೆ ನಾನು. ತಾಯಿ ಪೀಡಿದ ಮೇಲೆ ತಪ್ಪು ತಿಳಿಯುವುದು ನನಗೆ. ಕಾಯಬೇಕೆಂದೆನಗೂ ಹಯವಿತ್ತು ನರಗೆ. ರಾಜಾಧೀಶ ಕುದುರೆಯನ್ನು ಕಟ್ಟಿದ್ದಾರೆ ಮಾತ್ರ ಆಗ ನೀನು ಚಿಂತಿಸುವುದು ಸರಿ. ಆದರೆ ನಿನಗೂ ನಿನ್ನ ತಾಯಿ ಹೇಳಿದ ಮೇಲಲ್ಲವೇ ನಿನಗೂ ತಿಳಿದದ್ದು? ಅದು ನಿಜ. ಹಾಗಾಗಿ ನೀನು ಚಿಂತಿಸುವುದು ಸರವಲ್ಲ. ರಾಜ್ಯವನ್ನು ಅರ್ಜುನನಿಗೆ ಒಪ್ಪಿಸು, ಕಪ್ಪವನ್ನು ಒಪ್ಪಿಸು. ಮಂತ್ರೀಶ, ಹೇಳಿದ ಹಾಗೆ ಆಗಲಿ. ಈಗಿಂದೀಗಲೇ ದಗ ಶೃಂಗಾರಕ್ಕೆ ಸಿದ್ಧವಾಗಲಿ. ಕಪ್ಪ ಕಾಣಿಕೆಗಳು ಎಲ್ಲವೂ ತಯಾರಾಗಲಿ. ನಾಳೆ ಮುಂಜಾನೆಗೆ ಎಲ್ಲರೂ ಸೇರಿ ಅರ್ಜುನ ಮಹಾಶಯನಿಗೆ ಸಾಗೋಣ. ಕುಲೋದ್ಧಾರಕ ಇರುವಂತಹ ಸ್ಥಳ ದೇಶಕ್ಕೆ ಯಾರೆಂದು ಕೇಳಿದ್ದೀರಿ? ಅನುಸಾಲ್ವ ಎಂದು ಕೇಳಿಬಲ್ಲೆವು. ನಾನೇ ಸರಿ, ನಾನೇ ಹೊರಟು ಬಂದಂತಹ ಕಾರ್ಯ ಅನೇಕ ವಿಧಿ ಆಲಿಸಬೇಕು.
ನಮ್ಮಣ್ಣನಾದ ಸಾಲ್ವ ಆಳುತ್ತಾ ಇದ್ದ. ಅವನ ನಂತರ ಅನುಸಾಲ್ವನಾದ ನಾನು ಈ ರಾಜ್ಯವನ್ನು ಆಳುತ್ತಾ ಇದ್ದೇನೆ. ನನ್ನಣ್ಣನ ಸಾವಿಗೆ ಕಾರಣನಾದ ಆ ಕೃಷ್ಣನಲ್ಲಿ ಹಗೆಯನ್ನು ತೀರಿಸಬೇಕು ಎಂಬುವ ಹಾಗೆ ಕಾಯುತ್ತಿರುವಾಗ ಒಂದು ದಿನ ಪಾಂಡವರ ಯಾಗಾಶ್ವ ನಮ್ಮ ನಾಡಿಗೆ ಬಂತು. ಅದನ್ನು ಕಟ್ಟಿದ ನನ್ನನ್ನು ವೃಷಕೇತು ಮುಂತಾದ ವೀರರು ನನ್ನನ್ನು ಬಂಧಿಸಿ ಕೃಷ್ಣನಲ್ಲಿಗೆ ಕರೆದುಕೊಂಡು ಹೋದರು. ಕರುಣಾಳುವಾದ ಶ್ರೀಕೃಷ್ಣ ನನಗೆ ಹಿತ ಉಪದೇಶವನ್ನು ಮಾಡಿದ. ಆದ ನಂತರ ನಾನು ಪಾಂಡವರ ಯಾಗದಲ್ಲಿ ಬಂದ ಕಪ್ಪವನ್ನು ಹಸ್ತಿನೆಗೆ ಸಾಗಿಸುವ ಹೊಣೆಗಾರಿಕೆಯನ್ನು ಹೊಂದಿದ್ದೇನೆ. ಎಂದಿನಂತೆ ಇಂದು ಹೊರಟು ನಿಂತವನಿದ್ದೇನೆ. ತಡ ಮಾಡುವುದಿಲ್ಲ, ಅತ್ತ ಕಡೆಗೆ ಸಾಗುತ್ತೇನೆ. ನಾವೀಗ ಕಪ್ಪ ಕಾಣಿಕೆಗಳ ಸಮೇತವಾಗಿ ಮಣಿಪುರವನ್ನೇ ಅರ್ಜುನನ ಪಾದಮೂಲಕ್ಕೆ ಒಪ್ಪಿಸುವುದಕ್ಕಾಗಿ ಬಂದವರಿದ್ದೇವೆ. ಈ ಹೊತ್ತಿಗೆ ನಾವು ಎಲ್ಲರ ಜೊತೆ ಬಂದವರಿದ್ದೇವೆ. ವಾದ್ಯ ಘೋಷ ಜೊತೆಗೆ ಕಲಶ ಕನ್ನಡಿ ಇದು ಮೊದಲಾಗಿ ಬೇಕು. ಯಾವುದೇ ವಿಧದಲ್ಲಿ ಒಂದು ಗೌರವಯುತವಾಗಿ ಒಬ್ಬರನ್ನು ಆಹ್ವಾನಿಸಬೇಕು ಅಂತಾದ್ರೆ ಕಲಶ ಕನ್ನಡಿ ಮುಖ್ಯವಾಗಿರುತ್ತದೆ. ಹಾಗೆಯೇ ವೇದಘೋಷಗಳೆಲ್ಲವೂ ಈ ಹೊತ್ತಿಗೆ ಮೊಳಗುತ್ತಾ ಉಂಟು. ಎಲ್ಲರೂ ಸೇರಿದ್ದೇವೆ. ಹೊರೆಯಾಳುಗಳು ಕಪ್ಪ ಕಾಣಿಕೆಗಳು ಜೊತೆಯಾಗಿ ಬಂದಿದ್ದಾರೆ. ಆದ್ರೆ ಒಂದು ಜಿಜ್ಞಾಸೆ ನನಗೆ ಮೂಡುತ್ತಾ ಉಂಟು. ನಾನು ನನ್ನ ತಂದೆಯವರನ್ನ ಕಂಡವನಿಲ್ಲ. ನಿಮಗೆ ಏನಾದರೂ ನೋಡಿದ ನೆನಪು ಉಂಟೋ? ನನಗೀಗ ಪ್ರಾಯಸ ಆಯ್ತು. ನನಗೆ ಹೇಗೆ ಅವರ ಪರಿಚಯ ಆಗ್ಬೇಕು? ಅದು ಹೌದು. ಆದ್ರೂ ಎಷ್ಟಾದರೂ ಹಿರಿಯ ಮುತ್ಸದ್ದಿ ನೀವು. ಹಾಗಿರುವಾಗ ನಿಮ್ಮಲ್ಲಿ ನಾನು ಕೇಳಿದ್ದೆ. ಆಗಲಿ, ಈಗ ನಿನ್ನ ಪ್ರಾಯವೆಷ್ಟು? ನನ್ನ ಪ್ರಾಯಕ್ಕೂ ಅವರ ಪರಿಚಯಕ್ಕೂ ಏನು ಸಂಬಂಧ? ಯಾಕೆಂದರೆ ಅಷ್ಟು ವರ್ಷ ಆಯ್ತು ನಾನು ಅವರನ್ನೆಲ್ಲ ನೋಡಿ. ಓ, ಅಷ್ಟು ಹಿಂದೆ ನೀವು ನೋಡಿದ್ದು? ಹೌದು. ಹಾಗಿದ್ರೆ ಈಗ ಪರಿಚಯ ಸಿಕ್ಕಿತು ನಿಮಗೆ? ಇಲ್ಲ, ಯಾಕೆಂದ್ರೆ ನನಗೆ ಪ್ರಾಯ ಆಯ್ತಲ್ಲ. ಈಗ ಏನು ಮಾಡುವುದು? ಮುದಿ ಕಣ್ಣು. ನೆರೆದವರಿದ್ದಾರೆ, ಎಷ್ಟು ಜನ ಇದ್ದಾರೆ ನೋಡಿ ನೀವು. ಇದರಲ್ಲಿ ಪಾರ್ಥ ಮಹಾಶಯ ಯಾರು ಅಂತ ನಾವು ಹೇಗೆ ಕಂಡು ಹಿಡಿಯುವುದು? ಇರಲಿ, ನೀನು ಚಿಂತಿಸಬೇಡ. ನಾನೇ ಒಮ್ಮೆ ಮಾತನಾಡಿಸಿ. ನೀವಿರುವಾಗ ನನಗೆ ಚಿಂತೆ ಯಾಕೆ? ಎಲ್ಲವೂ ನಿಮ್ಮ ದಯೆಯಿಂದ ಆಗುವುದು. ಇಲ್ಲದಿದ್ದರೆ ನನ್ನದು ಏನೂ ಇಲ್ಲ. ಆಗಲಿ, ನಾನು ಮಾತನಾಡಿಸಿ ಬರುತ್ತೇನೆ. ಓಯ್ ಓಯ್, ದೊಡ್ಡ ಕಿರೀಟದವರೇ, ನಿಮ್ಮ ಪರಿಚಯವನ್ನು ಸ್ವಲ್ಪ ಮಾಡಬಹುದೇ? ನಾನು ಸೌಭಾಗ್ಯ. ಏನು ಸಾಯಿಬರೇ? ಹೇಗೆ ನೀವು ಇಷ್ಟು ಅದಕ್ಕೆ ಬೊಬ್ಬೆ ಹೊಡೆಯೋದೇಕೆ ಸಾಯಿಬರೇ? ಅದು ನಮ್ಮ ಅಭ್ಯಾಸ. ಓ, ನಿಮಗೆ ಇದು ಅಭ್ಯಾಸ, ನಮಗೆ ಇದು ಉಪವಾಸ. ಇರಲಿ ಬಿಡಿ ಸಾಯಿಬರೇ. ಸಾಯಿಬ ಸಾಯಿಬ ಅಲ್ಲ, ಸೌಭಾದೇಶ. ಓಹೋ, ಆಗ್ಲಿ, ಇರಲಿ. ಮತ್ತೆ ತಮ್ಮ ನಾಮ ಅಡ್ಡನ. ನಿಮ್ಮ ಹಳೆಯ ನಾಮ ಅಲ್ಲ ನಾನು ಕೇಳಿದ್ದು, ನಿಮ್ಮ ಗುಣನಾಮ ಕೇಳಿದ್ದು. ಓ, ಹೆಸರು ಅನುಸಾಲ್ವ. ಏನು, ಅನ್ನ ಸಾಲದವರೇ? ಮತ್ತೆ ಇಷ್ಟು ದೊಡ್ಡ ಕಿರೀಟ ಹೊತ್ತವರಿಗೆ ಸಾಧಾರಣದ ಅನ್ನ ಸಾಕಾದೀತೆ? ಸ್ವಾಮಿ, ನಿಮ್ಮ ಊರಲ್ಲಿ ಬರಗಾಲ ಇದೆಯೇ? ಇಲ್ಲ ಸ್ವಾಮಿ, ಯಾಕೆ ಕೇಳ್ತೀರಿ? ಮತ್ತೆ ಈಗಲ್ಲ ನೀವು ಹೇಳಿದ್ದು ಅನ್ನ ಸಾಲದವರು ಅಂತ. ಅನ್ನ ಸಾಲ ಅಲ್ಲ, ಮತ್ತೆ ಅನುಸಾಲ್ವ. ಓಹೋ, ನಿಮ್ಮ ಹೆಸರು ಹೇಳಿದ್ದೆ. ಇರಲಿ. ಮತ್ತೆ ಇರಲಿ ಸ್ವಾಮಿ, ನಿಮ್ಮಲ್ಲಿ ನಾನು ಇನ್ನೊಮ್ಮೆ ಮಾತನಾಡಿಸುತ್ತೇನೆ. ಓಯ್ ಸ್ವಾಮಿ, ನಿಮ್ಮ ಹೆಸರು? ಪ್ರದ್ಯುಮ್ನ. ಏನು? ಪ್ರದ್ಯುಮ್ನ. ಪರಧೂಮಣ್ಣ, ನನಗೆ ಬಹಳ ಪ್ರಿಯವಾದ ಹೆಸರು. ಓಯ್ ಪರಧೂಮಣ್ಣ, ಒಳ್ಳೆಯ ಹೆಸರು, ಭಾರಿ ಒಳ್ಳೆಯ ಹೆಸರು.
ಪರಧುಮನ್ನ. ಅದು ನೀವೇ, ನಾನು ಪ್ರದ್ಯುಮ್ನ. ಓ ಹಾಗೂ ಇರಲಿ, ನಾನು ಅದನ್ನು ಹೊಡೆದು ಬರೆಯುತ್ತೇನೆ. ಬರೆಯಬೇಕಾದ್ರೆ ಹೊಡೆಯಬೇಕೆ? ಛೆ, ಹಾಗಲ್ಲ, ಅದು ನಾನು ತಪ್ಪು ಬರೆದದ್ದಲ್ಲವೇ, ಹಾಗಾಗಿ ಅದನ್ನು ಹೊಡೆದು ಸರಿ ಬರೀತಾನೆ ಅಂತ ಹೇಳಿದ್ದು. ಆಮೇಲೆ ನಿಮಗೆ ಅಪ್ಪ ಇದ್ದಾರೆಯೇ? ಇದ್ದಾರೆ. ನಿಮಗೇಕೆ? ಯಾಕೆಂದರೆ ಒಂದೇ ಹೆಸರಿನವರು ಅನೇಕರು ಇರುತ್ತಾರಲ್ಲವೇ, ಅದಕ್ಕೆ ಕೇಳಿದ್ದು. ಅವರ ಹೆಸರೇನು? ನನ್ನ ತಂದೆ ಶ್ರೀಕೃಷ್ಣ. ಓಹೋ, ಶ್ರೀಕೃಷ್ಣ. ಆಮೇಲೆ ಮದುವೆ ಆಗಿದೆಯಾ? ಮತ್ತೆ ಮದುವೆ ಆಗದೆ ನಾನು ಹುಟ್ಟಿದ್ದೇಗೆ? ಛೇ, ಈಗಿನ ಕಾಲದ ಹುಡುಗರಲ್ಲಿ ಮುದುಕರಿಗೆ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಲ್ಲ ಸ್ವಾಮಿ, ನಾನು ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳಿದ್ದು. ಆಗಿದೆ. ನನ್ನ ಹೆಂಡತಿ ರುಕ್ಮಾವತಿ, ಮಗನೂ ಇದ್ದಾನೆ. ಹಾ. ಅವನ ಹೆಸರು ಅನಿರುದ್ಧ. ಹಾ. ಅವನ ಹೆಂಡತಿ ಉಷಾ. ಹಾ, ಸಾಕು ಸಾಕು ಸಾಕು, ಒಮ್ಮೆ ಸಾಕು ಮಾಡಿ. ನಿಮ್ಮ ವಂಶ ವೃಕ್ಷವನ್ನು ಬರೆಯುವಷ್ಟು ನನಗೆ ಸಮಯವಿಲ್ಲ. ನಿಮಗೆ ಒಂದು ದೊಡ್ಡ ನಮಸ್ಕಾರ ಇರಲಿ. ಓಯ್ ಸ್ವಾಮಿ, ಮತ್ತೆ ನಿಮ್ಮ ಹೆಸರೇನು? ಸಾಂಬ. ಏನು? ಸಾಂಬ. ಹಾ, ಆಗ್ಲಿ ಆಗ್ಲಿ, ಕಾಂಬ. ಆಮೇಲೆ ನಿನ್ನ ಹೆಸರೇನು? ಸಾತ್ಯಕಿ. ಯಾವಕಿ? ಸಾತ್ಯಕಿ. ನಿಮ್ಮ ಯಾವಕಿಯೂ ನನಗೆ ಹಿಡಿಸುವುದಿಲ್ಲ. ಇರಲಿ. ಓಯ್ ಸ್ವಾಮಿ, ನಿಮ್ಮ ಹೆಸರು? ನೀಲಧ್ವಜ. ಯಾವ ಧ್ವಜ? ನೀಲಧ್ವಜ. ಓಹೋ, ನೀಲಧ್ವಜ. ಇರಲಿ. ಏನಾಯ್ತು ಮಂತ್ರಿಗಳೇ? ಇನ್ನು ನಿಮ್ಮ ಪರಿಚಯ ಬೇಕಾಗಿಲ್ಲ. ನನಗೆ ಬೇಕಾದದ್ದು ಯಾವ ವ್ಯಕ್ತಿ ಎಂದು ನನಗೆ ಚೆನ್ನಾಗಿ ತಿಳಿಯಿತು. ಇರಲಿ. ಒಡೆಯ ಮಂತ್ರಿಗಳೇ, ಹಾ, ಪರಿಚಯ ಸಿಕ್ಕಿತ ನಿಮಗೆ ಪಾತ್ರನದ್ದು? ಗೊತ್ತಾಯಿತು. ಹೌದೇ? ಹಾ. ಯಾರು ಅಂತ ಗೊತ್ತಾಯ್ತು? ಯಾರು ಅಂತ ಗೊತ್ತಾಯಿತು. ಎಲ್ಲರ ಪರಿಚಯವನ್ನು ಕೂಡ ಮಾಡಿದೆ. ಸರಿ. ಆದರೆ ಆತನೊಬ್ಬನ ಪರಿಚಯವನ್ನು ಮಾಡಲಿಲ್ಲ. ಹಾ. ಹಾಗಾಗಿ ಆತನೇ ಅರ್ಜುನನೆಂದು ನನ್ನ ಅನಿಸಿಕೆ. ಅನಿಸಿಕೆ ಅಂತ ಹೇಳಿದ್ರೆ ನಾವು ಹೋಗಿ ಕೇಳಿದ್ರೆ ಅದು ಅಪರಾಧ ಆಗುವುದಿಲ್ಲವೇ? ನಿಮಗೆ ಇದಮಿತ್ತಮೆನ್ನುವ ಹಾಗೆ ನೀವು ಹೇಳಬೇಕು. ಅರ್ಜುನನೇ ಹೌದು ಅಂತ ಹೇಳಿದ್ರೆ ನಾನು ಒಪ್ಪಿಕೊಳ್ಳುತ್ತೇನೆ. ಹಾಗೆ ಆಗಲಿ. ಇನ್ನೊಮ್ಮೆ ವಿಚಾರಿಸಿ ನೋಡಿ. ಯಾರಲ್ಲಿ ವಿಚಾರಿಸುವುದು? ಈತನಲ್ಲಿ ದೊಡ್ಡ ಕಿರೀಟ. ವಿಚಾರಿಸಿ. ಓಯ್, ಬೊಕ್ಕೆ ಹಾಕುವ ದೊಡ್ಡ ಕಿರೀಟದವರು ಏನಯ್ಯ? ಇಲ್ಲಿ ಈಗ ಅರ್ಜುನ ಯಾರು? ನಾನಲ್ಲ. ಛೆ, ನೀವಲ್ಲ ಅಂತ ನನಗೆ ಗೊತ್ತಿಲ್ಲವೇ? ಇಲ್ಲಿ ಅರ್ಜುನ ಯಾರು ಅಂತ. ಓ, ಅಲ್ಲಿ ನೋಡಿ, ಶ್ರೀ ಮದಾಂಬೀರ್ಯದಿಂದ ಕುಳಿತ ಟಿವಿಯಲ್ಲಿ ಗೊತ್ತಾಗುವುದಿಲ್ಲ. ಓಹೋ, ನಮಗೆ ಟಿವಿ ಎಂದರೆ ಮೊದಲೇ ಗೊತ್ತಾಯಿತು. ಇರಲಿ, ನಿಮಗೊಂದು ದೊಡ್ಡ ನಮಸ್ಕಾರ. ಒಡೆಯ ಮಂತ್ರೀಶ, ಅವರೇ ಮಹಾಶಯ ಅರ್ಜುನರೆಂದು ತಿಳಿಯಿತು. ಇನ್ನು ಇದರಲ್ಲಿ ಯಾವುದೇ ಸಂಶಯ ಬೇಡ. ಹಾಗಿದ್ರೆ ಸರಿ. ನಮಗೆ ಬೇಕಾದವರು ಯಾರು ಎನ್ನುವ ಹಾಗೆ ಸ್ಪಷ್ಟವಾಗಿ ನೀವು ತಿಳಿದಿದ್ದೀರಿ ಅಂತ ಆದ್ಮೇಲೆ ತಡ ಮಾಡುವುದಲ್ಲ, ಕಪ್ಪ ಕಾಣಿಕೆಗಳ ಹೊರೆಯನ್ನ ಎಲ್ಲರೂ ಹೋಗಿ ತಲುಪಿಸಿ ಮೊದಲು. ಬಬ್ರವಾದನ ರತ್ನ ಮಾಣಿಗ ಶುಭ್ರ ಮುತ್ತುಗರ್ ಸುರಿದು ಎರಗಲು ವಿಪ್ರವಿಸಿ ಅನುಗುಣನು ಇವನಾರೆಂದು ಬೆಸಗೊಂಡ ಅವರಾಯನಾತ್ಮಜನೋ ವೀರನೀತ ನಮ್ಮ ಕೋವಿದಶ್ವ ಕಡೆದುಕೊಂಡ ವೀರನೀತ ಚಂಡರಂತೆ ಬಂದೋ ಬೇಗ ವೀರನೀತ ನಮಿವಿ ಗಂಡುದಲ್ಲವೇನೋ ನೋಡಿ ವೀರನೀತ ಅವರಾಯನಾತ್ಮಜನೋ ವೀರನೀತ. ಏನಾಶ್ಚರ್ಯವೇ? ಅಶ್ವಮೇಧದ ಹಯವನ್ನು ಕಟ್ಟಿದ್ದಾರೆ, ಯುದ್ಧಕ್ಕೆ ಸನ್ನದ್ಧರಾಗಬೇಕು ಎನ್ನುವಂತಹ ಸೂಚನೆಯನ್ನು ಇರಿಸಿಕೊಂಡು ನಾವೆಲ್ಲರೂ ಕೂಡ ಯುದ್ಧ ಸನ್ನದ್ಧರಾಗಿ ರಣಕ್ಷೇತ್ರವನ್ನು ಪ್ರವೇಶಿಸಿದ ಹೊತ್ತಿಗೆ ಓರ್ವ ಬಾಲಕ ಬಂದು ನನ್ನ ಪಾದದ್ವಯಗಳಿಗೆ ಈ ಕಪ್ಪ ಕಾಣಿಕೆಗಳನ್ನು ಅರ್ಪಿಸಿ ಶರಣು ಬರುತ್ತಾ ಇದ್ದಾನೆ. ಯಾರಿವನು? ಆವರಾಯನ ಆತ್ಮಜ. ಹಾಗಾದರೆ ಕುದುರೆಯನ್ನು ಒಂದು ಸಲ ಕಟ್ಟಿದ್ದೇಕೆ, ಮತ್ತೆ ಶರಣು ಬಂದಿದ್ದೇಕೆ? ನಮ್ಮ ಬಗ್ಗೆ ತಿಳಿಯದೆ ಮಾತಾಡಿದ್ದೆ, ಅಥವಾ ಕಟ್ಟುವ ಹೊತ್ತಿಗೆ ಈತನೊಳಗಿದ್ದದ್ದು ಕುಂಬತನವೇ? ಅರ್ಥವಾಯಿತು.
ಕುದುರೆಯನ್ನು ಕಟ್ಟುವಾಗ ಇರುವಂತಹ ಶೌರ್ಯ ಈ ಹೊತ್ತಿಗೆ ಇವನಲ್ಲಿ ಇಲ್ಲ ಅಂತ ಆದ್ರೆ ಇವ ವೀರನೇ ಅಲ್ಲ, ಇವ ಯಾವನೋ ಒಬ್ಬ ಷಂಡನೇ ಇರಬೇಕು. ಮಂತ್ರೀಶ, ಒಡೆಯ, ತಪ್ಪಿದ್ದು ನಾವೇ. ಅವರು ಯಾರು ಎನ್ನುವ ಹಾಗೆ ಪರಿಚಯನ್ನ ಕೇಳಿದ ವಿನಃ ನಾವು ಯಾರು ಎನ್ನುವ ಹಾಗೆ ಸ್ಪಷ್ಟಪಡಿಸಬೇಕಲ್ವೇ? ಹಾಗಾಗಿ ನಾವು ಯಾರು ಅಂತ ಮೊದಲಾಗಿ ಅವರಲ್ಲಿ ತಿಳಿಸಬೇಕು. ನಾನೇ ತಿಳಿಸ್ತೇನೆ. ತಾತ ಭಿನ್ನಪ ಕೇಳಿಂದ ಮಾತನಾಲಿದು ಭಿನ್ನಪ ಕೇಳಿಂದ ಮಾತನಾಲಿದು ಭೂತಳೀಯ ನಾ ಮಾಡಿದ ಪಾತಕ ಉದ್ಧರಿದಯ್ಯ. ಭೂತಳೀಯ ನಾ ಮಾಡಿದ ಪಾತಕ ಉದ್ಧರಿದಯ್ಯ. ಪಾರ್ಥಿವ ಪಂಥ ದೇಹಯ ಕರ್ತವ್ಯವೆಂದು ಕಟ್ಟಿದೆ. ಪಾರ್ಥಿವ ಪಂಥ ದಿಗಯ ಕರ್ತವ್ಯವೆಂದು ಕಟ್ಟಿದೆ. ತೀರ್ಥಯಾತ್ರೆಗೆ ನೀ ಬಂದ ಗುರುತ ಪೇದಳು ಜನನಿ. ನಾಥ ಭಿನ್ನಪ ಕೇಳಿನ್ನ ಮಾತನಾಲಿಸು. ಓ ಜನಕ, ನಾನು ಯಾರು ಎನ್ನುವ ಹಾಗೆ ನಿನಗೆ ಪರಿಚಯ ಇರ್ಲಿಕ್ಕಿಲ್ಲ. ಆದರೆ ನಾನಾಡುವ ಮಾತುಗಳನ್ನ ನೀನು ಆಲಿಸಬೇಕು. ಈ ಸಮಯದಲ್ಲಿ ನಿನ್ನದಾದಂತಹ ತುರಗವನ್ನ ಕಟ್ಟಿ ಕಟ್ಟಾಳು ಎನ್ನುವ ಹಾಗೆ ನಾನು ಎದುರು ನಿಂತವಾಹು. ರಣಕ್ಷೇತ್ರಕ್ಕೆ ಬಂದಂತಹ ವೇಳೆಯಲ್ಲಿ ಕಪ್ಪ ಕಾಣಿಕೆಗಳನ್ನು ಸರ್ವವನ್ನು ನಿನ್ನ ಪಾದಕ್ಕಿರಿಸಿದಾದರೂ ಯಾಕೆ? ನಾನು ಯಾರು ನೀನು ಯಾರು ಎನ್ನುವಂತಹ ಸತ್ಯವನ್ನರಿತ ಬಳಿಕವೇ ನಿನಗೆ ಶರಣಾಗಿದವನಿದ್ದೇನೆ. ಆದರೆ ಈ ಹೊತ್ತಿಗೆ ನೀನೇ ನನ್ನ ಜನಕ ಎನ್ನುವಂತಹ ಸತ್ಯವನ್ನರಿಯದೆ ಹೋರಾಟಕ್ಕೆ ನಾನು ಬಂದವನು. ಆದರೆ ಏನು ಮಾಡೋಣ ಹೇಳು? ಪಾರ್ಥಿವ ಪಂಥಕ್ಕೆ ಅನುಸಾರವಾಗಿ ಕ್ಷಾತ್ರ ಪಂಥವನ್ನೇ ತೇಜಸ್ಸಾಗಿಟ್ಟುಕೊಂಡಂತಹ ನಾನು ಕ್ಷಾತ್ರ ತೇಜಸ್ಸನ್ನು ತೋರಿಸುವುದಕ್ಕಾಗಿ ನಿನ್ನದಾದಂತಹ ತುರಗವನ್ನು ಕಟ್ಟಿದವ. ಆದರೆ ನಾ ಮಾಡಿದಂತಹ ತಪ್ಪಿನ ಅರಿವು ನನಗಾಯಿತು. ನೀನು ಈ ಹಿಂದೆ ತೀರ್ಥಯಾತ್ರೆಗೆ ಬಂದಂತಹ ವಿಚಾರವನ್ನು ತಾಯಿಯೇ ನನಗರುಹಿದ್ದಾಳೆ. ಆ ಸಂದರ್ಭದಲ್ಲಿ ನನ್ನವ್ವೇ ಚಿತ್ರಾಂಗದೆಯನ್ನು ನೀನು ವರಿಸಿ ಅದರ ಫಲಶ್ರುತಿಯಾಗಿ ನಾ ಹುಟ್ಟಿಕೊಂಡವನಿದ್ದೇನೆ. ಹಾಗಾಗಿ ನಾ ಇಷ್ಟರವರೆಗೆ ಮಾಡಿದಂತಹ ಘಾತಕಗಳೆಲ್ಲವನ್ನು ಕ್ಷಮಿಸಿ ಇದೋ ನನ್ನನ್ನು ನನ್ನ ಮಣಿಪುರವನ್ನು ಸ್ವೀಕರಿಸಬೇಕು. ಕಟ್ಟುವ ಹೊತ್ತಿಗೆ ಕ್ಷಾತ್ರ ತೇಜಸ್ಸು, ಈ ಹೊತ್ತು ನನ್ನ ತಂದೆ ಅಂತ ಪಾದದ್ವಯಕ್ಕೆ ಬಂದಿದ್ದಾನೆ. ಇವನ ಈ ಕಪ್ಪವನ್ನು ಕಾಲಿನಿಂದ ಒಂದು ಇಂದ್ರಜಾತ ಕೇಳು ಮಾತ ಇಂದು ಕುಲಾಧಿಪ ಖ್ಯಾತ. ಕಂದನುಳಿತು ಗೋಪ ಏಕೆ ಪದಾಗೆ. ಇಂದ್ರಜಾತ ಕೇಳು ಆತ ನಿನಗೆ ಸರ್ವಸ್ವವನ್ನು ಒಪ್ಪಿಸಿ ನಿನ್ನ ಪದತಳದಲ್ಲಿ ಬಿದ್ದಿದ್ದಾನೆ. ಆತನ ಗುಣ ನಡತೆಯನ್ನು ನೋಡಿದರೆ ನಿನ್ನ ಮಗ ಎಂಬುವಲ್ಲಿ ಸಂಶಯವೇನೂ ಇಲ್ಲ. ಒಪ್ಪಿಕೋ ಪಾರ್ಥ. ಇವನೇ ನನ್ನ ಮಗ ಎನ್ನುವುದಕ್ಕೆ ಏನಾಧಾರವನ್ನು ಕೊಡಬಲ್ಲಿರಿ ನೀವು? ತಪ್ಪಿಗೆ ಅಂಜುವನಲ್ಲ, ತಾಮಸದೊಳು ಕುಂದಿಲ್ಲ. ಅಪ್ಪನೆಂಬ ಭಕ್ತಿಗಾಗಿ ಬಂದಲೇದಾಗಿ ಇಂದ್ರಜಾತ ಕುದುರೆ ಅಂದು ಕಟ್ಟಿ ನಿನಗೆ ನಿನ್ನ ಹೋರಾಟಕ್ಕೆ ಕರೆದ ಈತ ನಿನ್ನಂತೆಯೇ ವೀರನೇ ಸರಿ.
ಆದರೆ ನೀನು ಅಪ್ಪನೆಂಬುದನ್ನು ತಡವಾಗಿ ತಿಳಿದ ಕಾರಣ ಪಿತೃಭಕ್ತಿಯಿಂದ ಮುಂದೆ ಬಂದಿದ್ದಾನೆ. ಆದರೆ ಅರ್ಥವಾಯಿತು. ನೀವೆಲ್ಲರೂ ನಿಮ್ಮ ಕಣ್ಣೋಟಕ್ಕೆ ಕಂಡ ಹಾಗೆ ಮಾತಾಡ್ತಾ ಇದ್ದೀರಿ. ಸತ್ಯ ಏನು ಅಂತ ಗೊತ್ತಿಲ್ಲವಲ್ಲ? ಓ ಹಂಸಕೇತನಾದಿಗಳೇ, ಹಂಸಕೇತನಾದಿಗಳೆಲ್ಲ ಕೇಳಿ ವಂಶಾಪರಾಧಿಗೆ ಉಪಾಯವ ಪೇಳಿ ಎನ್ನಾತ್ಮಜನಾದರೆ ಹೊಡೆದ ಯಜ್ಞದವಾಗಿ ಪಿನ್ನಾಡದಲ್ಲಿ ತಂದು ಮರಳಿಯಿತ್ತು. ಹೊನ್ನ ಕಾಣಿಗೆ ಕೊಟ್ಟು ಹೊರಳಿ ಪಾದದ ಮೇಲೆ ತಂಗೋಡು ಬೀದಿಯಗೊಂಡು ತಲೆಯ ತಗ್ಗಿಪಾದೆ. ಹಂಸಕೇತನಾದಿಗಳೆಲ್ಲ ಕೇಳಿ ಶ್ರೀಮಂತರಾದ ಹಂಸಕೇತನಾದಿಗಳೇ, ಅರ್ಜುನ ಪದದ್ವಯಗಳಿಗೆ ಶರಣು ಬಂದು ಕಪ್ಪವನ್ನು ಸಲ್ಲಿಸಿದ ಮಾತ್ರಕ್ಕೆ ಇವನೇ ನಿನ್ನ ಮಗ, ಇವನನ್ನು ಸ್ವೀಕರಿಸು, ಇವನನ್ನು ಸಲಹು ಅಂತ ನನ್ನಲ್ಲಿ ಸಲಹೆಯನ್ನು ಕೊಡುವುದಕ್ಕೆ ಮುಂದಾಗುತ್ತಾ ಇದ್ದೀರಲ್ಲ. ನನ್ನ ಮಗನಾಗಿರುತ್ತಿದ್ರೆ ಈ ರೀತಿಯಾಗಿ ವರ್ತಿಸುತ್ತಿದ್ದರು. ಹಾಗಾಗಿ ಸತ್ಯ ವಿಚಾರವನ್ನು ನಿಮಗೆ ಅರುಹುವುದಕ್ಕಾಗಿ ನಾನು ಮಾತಾಡಬೇಕಾಗುತ್ತದೆ. ನನ್ನ ಮಗನೇ ಹೌದು ಅಂತಾದ್ರೆ ಆತ ಈ ಅಶ್ವಮೇಧದ ಕುದುರೆಯ ವಾಖೆಯನ್ನು ಹಿಡಿದು ತಾನೇ ಮುಂದಾಳುವಾಗಿ ನಿಂತು ಈ ಯಾಗ ಸಮಾಪ್ತಿಯಾಗುವುದಕ್ಕೆ ನಮಗೆ ಸಹಕಾರವನ್ನು ಕೊಡುತ್ತಾ ಇದ್ದ. ಆದರೆ ಈತನ ವರ್ಚಸ್ಸನ್ನು ನೋಡಿದಿರ, ಈತನ ವ್ಯವಹಾರವನ್ನು ನೋಡಿದಿರ. ಒಂದೊಮ್ಮೆಗೆ ಕ್ಷತ್ರಿಯ ಪಂಥಕ್ಕನುಗುಣವಾಗಿ ಕಟ್ಟಿದೆ ಅಂತ ಹೇಳಿಕೊಳ್ಳುವ ಈತ ಈ ಹೊತ್ತಿಗಾಗುವಾಗ ನನ್ನ ಈ ಕಪ್ಪವನ್ನು ಸಲ್ಲಿಸುತ್ತಾ ಇದ್ದಾನಂತಾದ್ರೆ ಅಲ್ಲವೇ ಅಲ್ಲ. ನನ್ನ ಮಗನಲ್ಲಿರುವಂತಹ ಕ್ಷಾತ್ರ ತೇಜಸ್ಸು ಎಲ್ಲಿರಿತು ಇವನಲ್ಲಿ ಗೋಚರಿಸುತ್ತಾ ಇಲ್ಲ. ಇವ ಕ್ಷತ್ರಿಯನೇ ಅಲ್ಲ, ಇವನೊಬ್ಬ ವೈಶ್ಯಜ. ಹಾಗಾದ್ರೆ ಮಕ್ಕಳಿಲ್ವೇ? ಹಾಗಾದರೆ ಮಕ್ಕಳಿಲ್ಲ ಅಂತ ಕಣ್ಣಾನೆ ನಗೆ ಇಲ್ಲ ಕಾಂತೇದು ಪತ್ರಿಯುಳು ನಂದಾನ ಅಭಿಮಲ್ಯೋರ್ವಟ ಪುಟ್ಟಿ ಮುಂದುವರಿದು ರಣದಿ ಮುರಿದು ಎರಡಿಲ್ಲ ಬಂದನು ಸುರಪುರಗೆ ಇಂದು ಕುಲಾಧಿಪನೋ ಹಂಸಕೇತನಾದಿಗಳೆಲ್ಲ ಕೇಳಿ ಹಂಸಕೇತನಾದಿಗಳೇ, ನಿಮ್ಮ ವದನವನ್ನು ಅವಲೋಕಿಸಿಯೇ ನಿಮ್ಮ ಮನದ ಪ್ರಶ್ನೆಯನ್ನೆನ್ನುವುದನ್ನು ನಾನು ಅರ್ಥವಿಸಿಕೊಂಡೆ. ಹಾಗಾದ್ರೆ ನಿನಗೆ ಮಕ್ಕಳಿಲ್ಲವೇ? ಇದ್ದ, ನನಗೊಬ್ಬ ಮಗನಿದ್ದ, ಅಭಿಮನ್ಯು. ಸುಭದ್ರೆಯ ಜೊತೆ ಕೂಡಿ ಈ ಲೋಕದ ಬೆಳಕನ್ನು ಕಂಡವನು. ಅವನ ಕ್ಷಾತ್ರ ತೇಜಸ್ಸು ಎಂತಹದು, ಅವನ ಪರಾಕ್ರಮ ಎಂತಹದು. ಈ ಭರತ ಖಂಡದಲ್ಲಿ ಭಾರತ ರತ್ನ ಎನ್ನುವಂತಹ ನೆಗಳ್ತೆಯನ್ನು ಪಡೆದವ. ನಡೆದಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ಗುರುಗಳಾದಂತಹ ದ್ರೋಣಾಚಾರ್ಯರು ನಿರ್ಮಿಸಿದಂತಹ ಚಕ್ರವ್ಯೂಹವನ್ನು ಪ್ರವೇಶಿಸಿ ಸವ್ಯಾಪಸವ್ಯವಾಗಿ ಸಂಚರಿಸುತ್ತಿದ್ದಂತಹ ಆ ಕೋಟೆಯಿಂದ ಪ್ರಯೋಗಿಸಲ್ಪಟ್ಟಂತಹ ಎಲ್ಲಾ ಶಸ್ತ್ರಗಳನ್ನು ಕೂಡ ತನ್ನದಾದಂತಹ ಪ್ರತಿಭೆಯ ಮುಖೇನ ಅದೆಲ್ಲವನ್ನು ತುಂಡರಿಸಿಕೊಂಡು ಅತಿಶಯವಾದಂತಹ ಪರಾಕ್ರಮವನ್ನೇ ರಣಾಂಗಣದಲ್ಲಿ ತೋರಿಸಿದ. ಆದರೆ ಜಯವನ್ನು ಸಂಪಾದಿಸುವುದಕ್ಕೆ ಸಾಧ್ಯವಾಗದೆ ಹೋದರೂ ಕೂಡ ರಣಾಂಗಣದಲ್ಲಿಯೇ ವೀರಮರಣವನ್ನು ಪಡೆದು ಈ ಹೊತ್ತು ನಾಕವನ್ನು ಸೇರಿದವನಿದ್ದಾನೆ. ಅಂತಹ ಅಭಿಮನ್ಯು ಎಲ್ಲಿ? ಪದದ್ವಯಗಳಿಗೆ ಶರಣು ಬಂದಿರುವ ಇವನೆಲ್ಲಿ? ಇವನಾರು ಅಂತ ಅರ್ಥವಿಸಿಕೊಂಡಿರ? ಇವನಾರು ಅನ್ನುವುದನ್ನು ಚಿತ್ರಾಂಗದಿಯು ನನ್ನ ನಿದ್ರಗೂಡಿಯೇ ವಿಚಿತ್ರ ಗರ್ಭವ ದಾಳಿ ಪಡೆದು ಈತನನು ರತ್ರಿ ಕುಲದವರು ಶರಣು ಬರೋದುಂಟೆ ಪುತ್ರ ಗಂಧರ್ವ ಕುಲಕ್ಕೆ ಹುಟ್ಟಿದ ನೀತ
ದುರ್ಯೋಧನಾದಿಗಳೇ, ಇವನಾರು ಎನ್ನುವಂತಹ ಪ್ರಶ್ನೆ ನಿಮ್ಮ ಮನಸ್ಸನ್ನು ಕಾಡುತ್ತಾ ಇದೆ. ಯಾಕೆ ಈ ರೀತಿಯಾಗಿ ನನ್ನ ಪದದ್ವಯಗಳಿಗೆ ಶರಣು ಬಂದಿದ್ದಾನೆ? ಅರ್ಥವಿಸಿಕೊಂಡೆ ನಿಮ್ಮ ಮನದ ಪ್ರಶ್ನೆಯನ್ನು. ಇವನಾರು ಬಲ್ಲಿರ? ಚಿತ್ರಾಂಗದೆಯ ಮಗನೆಂದು ಹೇಳಿಕೊಳ್ಳುತ್ತಿರುವಂತಹ ಈತ ಚಿತ್ರಾಂಗದೆಗೆ ಹುಟ್ಟಿದ್ದೌದು, ಆದರೆ ನನಗಲ್ಲ. ಚಿತ್ರಾಂಗದೆಯೂ ಕೂಡ ತನ್ನ ಉತ್ತುಂಗದ ಯೌವನದ ಉತ್ತುಂಗದ ಸ್ಥಿತಿಯಲ್ಲಿರುವಂತಹ ಹೊತ್ತಿಗೆ ಯಾರನ್ನೋ ಕೂಡಿರಬೇಕು. ಬಹುಶಃ ಅರಮನೆ ಇದು. ಒಂದಷ್ಟು ಕಲಾವಿದರಲ್ಲಿ ಬಂದಿರಬಹುದು. ಕಲಾವಿದರ ಮೇಳದೊಂದಿಗೆ ಬಂದು ಸಂಪನ್ನಗೊಂಡಂತಹ ಕಾರ್ಯಕ್ರಮವನ್ನು ಕಂಡಾಗ ಅಲ್ಲಿರುವ ಕಲಾವಿದರಿಗೂ ಮರುಳಾಗಿರಬಹುದು. ಅಲ್ಲ ಮತ್ತೊಬ್ಬ ಯಾವುದೋ ವಿಟ ಪುರುಷರು. ಹಾಗಾಗಿ ಚಿತ್ರಾಂಗದೆಯು ತನ್ನ ಕಾಮದ ವಾಂಛೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಯಾವುದೋ ವಿಟ ಪುರುಷನಿಗೆ ಹುಟ್ಟಿರುವಂತಹದ್ದು ನೀ ಆಡಿದಂತಹ ಮಾತುಗಳನ್ನು ತುಂಬಿದಂತಹ ಸಭೆ ಕೇಳಿ ಸುಮ್ಮನಿರಬಹುದು, ಆದರೆ ಈ ಬಬ್ರವಾಹನ ಸುಮ್ಮನೆ ಇರುವುದಿಲ್ಲ. ನೀ ಎಲುಬಿಲ್ಲದಂತಹ ನಾಲಗೆಯಲ್ಲಿ ಹೇಗೆ ಆಡಿದೆ? ನನ್ನ ಹುಟ್ಟಿನ ಬಗ್ಗೆ ಜರದೆಯಲ್ಲ. ಈ ಹೊತ್ತಿಗೆ ನಿನಗೆ ಪಾದ ಕಾಣುತ್ತಲಾದದ್ದು ಯಾಕೆ? ನೀ ಎನ್ನ ತಾತ ಎನ್ನುವಂತಹ ಗೌರವದಿಂದ ಸಕಲ ಮಣಿಪುರವನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿದ್ದೇನೆ. ಅದನ್ನೇ ನನ್ನ ದೌರ್ಬಲ್ಯ ಎನ್ನುವ ಹಾಗೆ ಭಾವಿಸಿಕೊಂಡೆಯ? ಬಬ್ರುವಾಹನ ಯಾರು ಏನು ಎನ್ನುವ ಹಾಗೆ ಇಷ್ಟರವರೆಗೆ ತೋರಿಸಿಕೊಟ್ಟವನಿದ್ದೇನೆ. ಆದರೆ ನೀನು ತಾತ ಎನ್ನುವ ಗೌರವ ಭಾವದಿಂದ ಶಿರವನ್ನು ಬಾಗಿದವನಿದ್ದೇನೆ. ಬಾಗಿದ ಶಿರಕ್ಕೆ ಮೆಚ್ಚುವಂತಹ ಹೀನಕೃತ್ಯವನ್ನು ಮಾಡಿದೆ. ಇಷ್ಟೆಲ್ಲ ಆಡಿದ್ದು ಮಾತ್ರವಲ್ಲ, ಎನ್ನ ಹುಟ್ಟು ಹೇಗೆ ಗಾಂಧರ್ವ ಕಲೆಯನ್ನು ಉದ್ಯೋಗವಾಗಿ ಎಣಿಸಿಕೊಂಡವರಲ್ಲ, ವೈಶ್ಯನೆನ್ನುವ ಹಾಗೆ ಆಡಿಕೊಂಡೆಯ? ಏನು ಯಾವುದೋ ಗಂಧರ್ವನಿಗೆ ಹುಟ್ಟಿದಂತಹ ಮಗನೆನ್ನುವ ಹಾಗೆ ಆಡಿಕೊಂಡೆಯ? ನಿನ್ನದಾದಂತಹ ಈ ನಾಲಗೆಯಲ್ಲಿ ಯಾವ ಕಾಲಕ್ಕೆ ನಾನು ಮಗ ಅಲ್ಲ ಎನ್ನುವ ಹಾಗೆ ಆಡಿಕೊಂಡೆಯ? ಅದೇ ರೀತಿಯಾಗಿ ತುಂಬಿದಂತಹ ಸಭೆಯಲ್ಲಿ ಬಬ್ರುವಾಹನ ನನ್ನ ಮಗ, ಹೌದು 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 ಎಂದಾಡಿಸದೇ ಇದ್ದರೆ ನಾನು ಚಿತ್ರಾಂಗದ ದೇವಿಯ ನಂದನನೇ ಅಲ್ಲ, ಮತ್ತೆ ಕೃಷ್ಣನಿನ್ನ ಮಿತ್ರನೇ. ಬೆಳಿಬೇಕು ಅಂತಾದ್ರೆ ಕಾರಣ ಯಾರು? ಆ ಕೃಷ್ಣ ನಿನಗೆ ಸಹಾಯಕನಾಗಿದ್ದಾನೆ ಎನ್ನುವ ಹಾಗೆ ಆಡಿಕೊಂಡೆಯಲ್ಲ. ಕರೆಸಿಕೋ ನಿನ್ನ ಕೃಷ್ಣನನ್ನು. ಯಾರೇ ಬಂದರೂ ಕೂಡ ಇನ್ನು ಮುಂದಕ್ಕಾಗುವಂತಹ ದೂರದಲ್ಲಿ ಬಬ್ರುವಾಹನ ತೇಜಸ್ವಿ ಎನ್ನುವ ಹಾಗೆ ತೋರಿಸಿಕೊಡದೇ ಇದ್ದರೆ ನಾನು ಚಿತ್ರಾಂಗದ ದೇವಿಯ ನಂದನನೇ ಅಲ್ಲ. ಮಂತ್ರಿಗಳೇ, ಏನು ನೋಡ್ತಾ ಇದ್ದೀರಾ? ಕಪ್ಪ ಕಾಣಿಕೆಗಳೆಲ್ಲ ಸೇರಲಿ. ಕಪ್ಪಕಾಣಿಗಳ ಮರಿ ನಮ್ಮ ಪುರಕ್ಕೆ ಸೇರಿವೆ. ಇನ್ನು ಹಾಗಲ್ಲ, ಉಲ್ಲಸಿತರಾಗಿ ಯಾರೆಲ್ಲ ವೀರ ಯೋಧರಿದ್ದಾರೋ, ಬಿಚ್ಚುಗತ್ತಿಯ ಭಟರುಗಳು
ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿ ನಿರ್ಣಾಯಕ ಯುದ್ಧ. ಸಿಗಬೇಕೆಂದಲೇ ಕಾಯ್ತಾ ಇದ್ದೆ. ಓಹೋ, ಇಂದು ನಮ್ಮ ಕಾದಾಟ ಕ್ಷಣ ಭಯಂಕರವಾಗಲಿದೆ. ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೆ. ಏನು? ಕಪ್ಪ ಕಾಣಿಕೆಯನ್ನು ಒಪ್ಪಿಸಿ ಶರಣಾದರೆ ಸರಿ, ಇಲ್ಲದಿದ್ದರೆ ತಲೆ ಕಪ್ಪವನ್ನು ಹೊರುವಂತಹ ಬಂಡಿಯ ಗೋವನಾಗಿದ್ದೀಯ. ನಿನಗೆ ಬಾಣದ ರುಚಿಯನ್ನು ತೋರಿಸ್ತಾರೆ. ಏನು ನೋಡುವುದು? ಯುದ್ಧಕ್ಕೆ ಬಂದಿದ್ದೀಯಾ? ಅವಕಾಶ ಸಿಕ್ಕಿದೆ. ಹಾಗಿದ್ರೆ ಅಪ್ಪ
ನನ್ನ ಮುಂದೆ ಮಾಡಿದರೆ ನಿನ್ನ ಕಣ್ಣಿಗೆ ಬಿಸಿ ಮೆಚ್ಚಲೇಬೇಕು ನಿನ್ನ ಸಾಮರ್ಥ್ಯಕ್ಕೆ. ಬಂದ ಭಟರದ್ದು ಎಲ್ಲವೂ ತಪ್ಪು ಏನಿಲ್ಲ, ಕಲಿಸಿದವರು ತಪ್ಪಿಲ್ಲ, ಕಳುಹಿಸಿದವರದ್ದು ತಪ್ಪಿಲ್ಲ, ಮಾಡಿದವರದೇ ತಪ್ಪು. ಈಗ ನೀ ಬಂದಿದ್ದೀಯಲ್ಲ, ನಿನಗೆ 4 ಬೆನ್ನಿಗೆ ಬಾರಿಸುವಾಗ ಯಾರು ಬರ್ತಾರೆ? ನಿಜವಾಗಿಯೂ ಗರ್ವ ಉಂಟು ನನಗೆ. ಹಿಂದೊಬ್ಬ ಮಣಿಪುರದೀಶನಿದ್ದ. ಓಹೋ, ಶಂಬರನೆಂಬ ಅಸುರ. ಆತನನ್ನೇ 16 ತುಂಬುವ ಮೊದಲೇ ಮಣ್ಣು ಮುಟ್ಟಿಸಿದ್ದೇನೆ. ಹೌದಾ? ಹಾಗಾಗಿ ನೀರಿನ ಲೆಕ್ಕ ಸೇನಾಧಿಪತಿ ಆದ ನನಗೆ ಶರಣಾಗು. ಕಣ್ಣಿಂದ ರಕ್ಷಿಸ್ತೇನೆ. ಬಂದಿದ್ದೀಯ, ಆದರೆ ಈ ಹೊತ್ತಿಗೆ ನೀನೇ ಯೋಚನೆ ಮಾಡು. ನೀನು ಬೆಳೀಬೇಕಾದವ, ಬೆಳೆಯುವವರಿಗೆ ಇಷ್ಟು ಅಲ್ಪಾವಧಿಯಲ್ಲಿ ಯುದ್ಧ ಮಾಡು ಹೇಳಿ ಅಂತ ಹೇಳಿದ್ರೆ ಮಾಡುವುದಾದ್ರೂ ಹೇಗೆ? ಹೇಗೂ ಬಂದಿದ್ದೀಯ, ನಿನ್ನಪ್ಪ ಕೃಷ್ಣ ಅಲ್ವೋ, ಅವ ಏನು ಮಾಡ್ತಾನಂತ ನಾನು ನೋಡ್ತೇನೆ. ಯುದ್ಧ ಮಾಡ್ತೀಯೋ, ಯುದ್ಧಕ್ಕೆ ನಿಲ್ತೀಯೋ, ಬಾ ನೋಡು. ಬಿದ್ದಿದ್ದಾನೆ. ಹಾಗಿದ್ರೆ ಇನ್ನು ಪ್ರಶ್ನಿಸುವುದಕ್ಕೆ ಬರುವವ ಯಾರು ಅಂತ ನನಗೆ ಈಗಾಗಲೇ ಗೊತ್ತಾಗಿದೆ. ಎಷ್ಟೇ ಆಗಲಿ ರಣಕ್ಷೇತ್ರದಲ್ಲಿ ಅವರು ಬಿದ್ದಂತಹ ವೇಳೆಯಲ್ಲಿ ಕಣ್ಣೀರು ಸುರಿಸದೇ ಇರುವ ವ್ಯಕ್ತಿಗಳು ಯಾರು ಇರುವುದಿಲ್ಲ. ನೋಡುವ ಈ ಪಾರ್ಥ ಏನು ಮಾಡ್ತಾನೆ ಅನ್ನುವ ಹಾಗೆ ನಾನೇ ನೋಡ್ತೇನೆ. ಶಿರವ ತೊಡೆಯೊಳಗಿಟ್ಟು ಬಸವಳಿದು ಬಿಗಿ ತಪ್ಪಿ ಚುಂಬನೌಗೈದು ಶಶಿಕುಲದ ಬಾಳ್ವೆ ಅಣಿದುದೇ ಕಂದ
ಅಶ್ವಮೇಧದ ಬೆಂಗಾವಲಾಗಿ ಹೊರಟಂತಹ ನನ್ನ ಜೊತೆ ನೀವೆಲ್ಲರೂ ಒಟ್ಟು ಸೇರಿಕೊಂಡು ಯಾವ ಯಾಗದ ಸಮಾಪ್ತಿಯನ್ನು ಸಂಭ್ರಮಿಸಬೇಕಿತ್ತು. ಅದರ ಅರ್ಥದಲ್ಲಿಯೇ ಹೀಗೆ ಈ ಹೊತ್ತು ನಿನಗಾಗಿ ನಾವೆಲ್ಲರೂ ಶೋಕಾಚರಣೆಯನ್ನು ಮಾಡಬೇಕಾದಂತಹ ಸನ್ನಿವೇಶವನ್ನು ಎದುರಾಗಿ ಬಿಟ್ಟಿತಲ್ಲ. ಎದ್ದೇಳು ಕಂದ, ಶಶಿಕುಲ ತಿಲಕನಾಗಿ ಮೆರೆಯಬೇಕಾದವನು ನೀನು. ಈ ಹೊತ್ತಿಗಾಗುವಾಗ ಈ ಥರಗೆ ಒರಗಿಕೊಂಡು ನಾವೆಲ್ಲರೂ ಕೂಡ ನೆಲನೋಟಕರಾಗಿ ಕಣ್ಣೀರು ಸುರಿಸುವ ಹಾಗೆ ಮಾಡಿಬಿಟ್ಟೆಯಲ್ಲ. ಎದ್ದೇಳಪ್ಪ, ನಿನ್ನ ತಂದೆ ಅದು ಆ ಕರ್ಣ. ಜೀವಿತದ ಅವಧಿಯಲ್ಲಿ ನಾನು ಅವನು ವೈಷಮ್ಯವನ್ನೇ ಕಟ್ಟಿಕೊಂಡು ಬದುಕಿದೆವಾದರೂ ಕೂಡ ರಣಾಂಗಣದಲ್ಲಿ ಒಬ್ಬರಿಗೊಬ್ಬರು ಇದಿರಾದ ಹೊತ್ತಿಗೆ ಆತನ ಸಮಸಾಹಸವನ್ನು ನಾನೂ ಕಂಡು ಬೆರಗಾಗಿದ್ದೇನಪ್ಪ. ಆತನ ಸಂಜಾತನಾಗಿ ಮುಂದಕ್ಕೆ ನೀನು ಕೂಡ ಅವನಂತೆಯೇ ಬೆಳಗುವಿ. ನಮ್ಮ ವಂಶದ ಕೀರ್ತಿಯನ್ನು ಲೋಕಮುಖದಲ್ಲಿ ನೀನು ಕಾಡಿಸಿಕೊಳ್ಳುವ ಹಾಗೆ ಮಾಡುತ್ತೀ ಇದ್ದ ಭರವಸೆಯನ್ನು ನಾವೆಲ್ಲರೂ ಇಟ್ಟುಕೊಂಡು ನಿನ್ನ ಬಾಲ್ಯವನ್ನು ಕಂಡು ಸಂಭ್ರಮಿಸುವವರು. ಈ ಹೊತ್ತಿಗಾಗುವಾಗ ನಾವುಗಳು ಕೈಗೊಂಡಂತಹ ಅಶ್ವಮೇಧದಲ್ಲಿ ನೀನೂ ಅಸುನೀಗುವ ಹಾಗಾಯ್ತಲ್ಲ. ಹಾ ಕಂದ, ಏನು ಮಾಡೋಣ? ಏನು ಸೊಗಸಾಯಿತೆ ಕೃಷ್ಣ ನಿನಗೆ, ಸೊಗಸಾಯಿತೆ ಕೃಷ್ಣ ನಿನಗೆ, ನಿಗೆ ಬೇಡುವುದಿಲ್ಲೇನು ಮಗನೇ ನಿನ್ನ ಮಾಡುವುದಂತ ಬಗೆಯವನಾದೇ. ಮಗನೇ ನಿನ್ನ ಮಾಡುವುದಂತ ಹಾಗೆಯವನಾದೇ. ಕಂದ ಸುಭದ್ರೆ ಕುಂತಿಯರ್ಗೆ ಏನೆಂದು ಹೇಳಲಿ. ಚಂದ್ರನಂತ ಕುವರ ನಿನ್ನ ಒಂದಿನೆಂಬೆ ನಿಲ್ದು, ಚಂದ್ರನಂತ ಕುವರ ನಿನ್ನ ಎಂಬೆ ನಿಲ್ತು. ಸೊಗಸಾಯಿತೆ ಕೃಷ್ಣ ಕೃಷ್ಣ ಕಂದ. ಕೃಷ್ಣ ಕೃಷ್ಣ, ಚಂದವಾಯಿತೆ ನಿನಗಿದು, ಚಂದವಾಯಿತೆ. ಈ ಪಾರ್ಥನ ಜೊತೆಗಿದ್ದುಕೊಂಡು ಪಾರ್ಥನೊಬ್ಬನೇ ವೀರನಾಗಿ ಲೋಕಮುಖದಲ್ಲಿ ಬೆಳಗಬೇಕು ಎನ್ನುವ ಹಾಗೆ ನನ್ನ ಹಿಂದೆ ನಿಂತು ನನ್ನನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವನು, ನನ್ನ ರಥದ ಮುಂದೆ ನಿಂತು ನನ್ನ ರಥದ ವಾಗೆಯನ್ನು ಹಿಡಿದುಕೊಂಡು ಮುಂದೆ ಸಾಗಿಸಿದವನು. ಈ ಹೊತ್ತಿಗಾಗುವಾಗ ನಿನಗಿದೆಲ್ಲವೂ ಚಂದ ಕಂಡಿತೆ. ಯಾಕಪ್ಪ, ಕುರುಕ್ಷೇತ್ರದ ಯುದ್ಧದಲ್ಲಿ ಜಯಲಲನೆ ನಮಗೊಲಿಯಬೇಕು ಅಂತ ನೀನಲ್ವೇ ನಮ್ಮನ್ನು ಅನುಗ್ರಹಿಸಿದ್ದು. ಈ ಹೊತ್ತಿಗಾಗುವಾಗ ಆ ಕುರುಕ್ಷೇತ್ರ ಯುದ್ಧದ ಬಳಿಕ ನಾವೆಲ್ಲರೂ ಸುಖವನ್ನುಂಡು ಸಂತಸದ ಜೀವನವನ್ನು ಕಳೆಯಬೇಕು ಅಂತ ನಾವೆಲ್ಲರೂ ಕೂಡ ನಿರೀಕ್ಷೆಯಲ್ಲಿರುವ ಹೊತ್ತಿಗೆ ಈ ದುಃಖವನ್ನು ತಂದೊಡ್ಡಿದೆಯಲ್ಲ ಭಗವಂತ. ನಮ್ಮೆಲ್ಲರನ್ನು ಕಾಯುವವ, ಲೋಕವನ್ನೇ ಕಾಯುವವ, ಈ ಮಗುವನ್ನು ಉಳಿಸುವುದಕ್ಕೆ ನಿನಗೂ ಸಾಧ್ಯವಾಗದೆ ಹೋಯಿತೆ. ಅರಮನೆಗೆ ಹಿಂತಿರುಗಿದ ಮೇಲೆ ಕುಂತಿಯೋ ಸುಭದ್ರೆಯೋ ಬಂದು ಕೇಳಿದರೆ ಏನು ಅಂತ ಉತ್ತರಿಸಲಿ? ಕಂದ ವೃಷಕೇತು ಎಲ್ಲಿದ್ದಾನೆ ಅಂತ ಕೇಳಿದರೆ ಯಾರನ್ನು ತೋರಿಸಲಿ? ಇವನ ಹೆಣವನ್ನು ತಗೊಂಡು ಆ ಮುಖವನ್ನು ತೋರಿಸದೆ, ಅಥವಾ ಇಲ್ಲೇ ಶವ ಸಂಸ್ಕಾರ ಮಾಡಿಕೊಂಡು ನಾನೊಬ್ಬನೇ ಏಕಾಂಗಿಯಾಗಿ ಮನೆಯನ್ನು ಪ್ರವೇಶಿಸಲಿ? ಭಗವಂತ, ಯಾಕಿಂತಹ ಪರಿಸ್ಥಿತಿಯನ್ನು ನನಗೆ ತಂದೊಡ್ಡಿದೆಯಪ್ಪ. ಚಿತ್ರಾಂಗದಿ ಮೋದಿಯಲ್ಲ ಚಿತ್ರಾಂಗದಿ ಮಾನಿನಿಯರು ವಿಖ್ಯಾತೆ.
ಮಾತೆಯನ್ನ ಚಿತ್ರಗಲಿ ಮಾಡಿರಿಯಳು ವಿಖ್ಯಾತೆ ಕದರಿದು ಬಿಟ್ಟು ಹೋದನಿ ಸಂಗರದಳು ಪ್ರಾಣದಾಸೆಗಾಗಿ ತಂದ ಒದವಿ ಪಾಲರ ಒಂದು ಪ್ರಾಣದಾಸೆಗಾಗಿ ತಂದ ಒಡವಿ ಪಾಲರಂಗಿ ಕೊಂಡು ಗಡವೀರಿ ಹೋದುವಿಯ ಕೂದುರೆ ಬಿಟ್ಟು ಹೋಬೆಯ ಗಡವೀರಿ ಹೋದುವೆಯ ಕೂದುರೆ ಬಿಟ್ಟು ಹೋಬೆಯ ಕೂದುರೆ ಬಿಟ್ಟು ಹೋಬೆಯ ಮಾತೆಯಿಲ್ಲ ಚಿತ್ರಾಗದಿ ರಣಧಾರುಣಿಯಲ್ಲಿ ಸಿಂಹದಂತೆ ಗರ್ಜಿಸಿ ಬಂದವ ನೀನು ಈಗ ವೃಷಭದ ತೆರದಲ್ಲಿ ಮೌನವಾಗಿದ್ದೀಯ. ಯಾರು ಸತ್ತ ಎನ್ನುವ ಹಾಗೆ ನೀನು ಉಕ್ಕಿಸುವುದು? ನಿನ್ನ ಸಂಬಂಧಿಕರು? ಓಹೋ, ವೃಷಕೇತುವಿನ ಮರಣವನ್ನು ಕಂಡಂತಹ ವೇಳೆಯಲ್ಲಿ ನೀ ಮಾಡಿದಂತಹ ಘಾತಕಗಳು ನಿನಗೆ ನೆನಪಿಗೆ ಬರುತ್ತಾ ಉಂಟು. ಕರ್ಣಜಾತ ಬಿದ್ದು ಹೊರಗಿದ್ದಾನೆ. ಹಾಗಿದ್ರೆ ನೀ ಅಂದು ಅವನಿಗೆ ಕೊಟ್ಟಂತಹ ಮಾತು, ಇವನಲ್ಲಿ ಆಶ್ವಾಸನೆ ಇತ್ತಂತಹ ಮಾತು, ಯಾವುದೇ ಕಾಲಕ್ಕೂ ನಿನ್ನ ಪ್ರಾಣವನ್ನು ನಾನು ಕಾಪಾಡ್ತೇನೆ ಅಂತ ಎಲ್ಲಿ ಹೋಯ್ತು ನಿನ್ನ ಧೀರತನ? ಈ ಸಂದರ್ಭದಲ್ಲಿ ಎನ್ನ ತಾಯಿಯನ್ನು ಜರೆದವ ನೀನು. ಮಾನಿನಿಯಲ್ಲಿ ವಿಖ್ಯಾತವಾಗಿದ್ದಾಳೆ ಎನ್ನ ತಾಯಿ. ಅಂತಹ ಮಾತೆಯನ್ನ ಜರೆದೆಯಲ್ಲ, ನೀನು ಬಂಡನೇ ಹೌದು. ಅಷ್ಟು ಯಾಕೆ, ನೀವು ಮಾಡಿದಂತಹ ಕೃತ್ಯಗಳಾದ್ರೂ ಏನು? ಭೂಮಿ ಪರನೆಲ್ಲ ತಲೆ ಸವರಿದವರಿದ್ದೀರ. ಯಾಕೆ? ಎಲ್ಲವೂ ಅಧಿಕಾರದ ಆಸೆ. ಅಧಿಕಾರದ ಆಸೆಗಾಗಿಯೇ ಬಂಧುಗಳನ್ನೇ ಕೊಂದಂತಹ ಪಾತಕಿಗಳು ನೀವು. ಹೀಗಿರುವಾಗ ಈ ದುರದಲ್ಲಿ ನೀನು ಶೌರ್ಯಹೀನನಾಗಿ ನೆಲನೋಟಕನಾಗಿ ಅಳುತ್ತಾ ಇದ್ದೀಯ, ದುಃಖಿಸ್ತಾ ಇದ್ದೀಯ. ಇದು ನಿನಗೆ ಭೂಷಣವೇ? ಇದೋ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಕಾಲಿಗೆ ಎರಗಿ ಶರಣಾಗುವೆಯಾ ಅಥವಾ ತುರಗವನ್ನು ಬಿಟ್ಟು ಹೋಗುವೆಯಾ? ಅಡಿ ಮಹಾರಾಜಂಬೂದಿಗಳೆಲ್ಲ ಆಡಿದ ಹೋಗಿರಿ ನಿಗಾರ ರಣಾಂಗಣದಲ್ಲಿ ನನ್ನ ಕಂದ ವೃಷಕೇತುವನ್ನು ಕಂಡು ನೆಲನೋಟಕನಾಗಿ ನಾನು ಅಳುತ್ತಾ ಇದ್ರೆ ಅಪಹಾಸ್ಯವನ್ನು ಮಾಡುವುದಕ್ಕೆ ಮುಂದಾದೆ. ಅಂತಹ ಸ್ಥಿತಿಗೆ ನೀನು ಬಂದಿದ್ದೀಯ. ಏನಯ್ಯ, ಏನು? ಇದುವರೆಗೆ ನಮ್ಮವರನ್ನು ಸೋಲಿಸಿದ್ದು ತರೆಗುರುಳಿಸಿದೆ ಎನ್ನ ಮಾತ್ರಕ್ಕೆ ನೀನೇ ಜಯಲಲ್ಲದೆ ಎಂದು ಒಲಿಸಿಕೊಂಡೆ ಅಂತ ಭಾವಿಸಿಕೊಂಡೆ. ಮತ್ತೇನು ಮಹಾ ಪಾರ್ಥನ ಪರಾಕ್ರಮದ ಬಗ್ಗೆ ಅರಿಯದೆ ಈ ರೀತಿಯಾಗಿ ಮಾತನಾಡುತ್ತಾ ಇದ್ದಿ ಅಂತ. ಏನು ವಿಶೇಷ ನೀನು? ಹೌದೇನೋ? ಏನು? ಆಕಾಶಕ್ಕೆ ಬಾಣಗಳ ಮೂಲಕ ಏಣಿಯನ್ನು ನಿರ್ಮಿಸಿ ದೇವೇಂದ್ರನ ಐರಾವತವನ್ನೇ ಧರೆಗುರುಳಿಸಿದವನು ನಾನು. ತಿಳಿದಿದ್ದಾರೆ. ಅಂತಹ ಅದೆಷ್ಟೋ ಪರಾಕ್ರಮಗಳನ್ನು ಮಾಡಿದವನು. ಭೂಲೋಕದ ಗಂಗೆಯನ್ನು ಮತ್ತೆ ಮೇಲೆ ಕರೆಸಿದ್ದೆ. ಓಹೋ, ಕಾಂಡವನವನ್ನು ದಹಿಸುವುದಕ್ಕೆ ಅಗ್ನಿಗೆ ಅವಕಾಶ ಮಾಡಿಕೊಟ್ಟವನಿದ್ದೆ. ಇಂತಹ ಅನೇಕ ಸೃಷ್ಟಿಗಳನ್ನೇ ಮಾಡಿರುವಂತಹ ಪಾರ್ಥನ ಮುಂದೆ ಏನು ನಿನ್ನ ಪಾದದ್ವಯಗಳಿಗೆ ಶರಣಾಗುವವರೆಗೆ ಬಿಡಲಾರೆ. ಇಲ್ಲ, ಸಾಧ್ಯವಾಗಿದೆ.
ಹೊಡೆಯುವಂತಹ ನಿಯಮ ಹೇಗೆ? ಹೇಗೆ? ಯಾವುದೇ ನಮ್ಮ ಕಡೆಯ ವೀರರುಗಳು ದಾರಿಗೆ ಹೊರಗಿದ್ರು ಕೂಡ ಕಣ್ಣೀರನ್ನು ಸುರಿಸುವುದಲ್ಲ, ಅದನ್ನ ಬಿಟ್ಟು ಯುದ್ಧಕ್ಕೆ ಮುನ್ನುಗ್ಗಬೇಕು. ಅದು ವೀರಯೋಧನ ಒಂದು ರೀತಿಯಾದಂತಹ ಧ್ಯೇಯ. ಅದನ್ನ ಬಿಟ್ಟು ಬಿದ್ದವರಿಗಾಗಿ ಅಳುತ್ತಾ ನೀರು ನಿನ್ನದಾದಂತಹ ವೀರತ್ವಕ್ಕೆ ಭೂಷಣ ಪ್ರಾಯಗನಾಗ್ಲಿಲ್ಲ. ಇದು ನಿನಗೆ ಭೂಷಣವೇ ಅಲ್ಲ. ಹಾಗಾಗಿ ಹೇಳುವುದಿಷ್ಟೇ, ಮಣಿಪುರದ ಮಾಣಿಕ್ಯ ಈ ಬಬ್ರುವಾಹನ ನನ್ನ ಪಾದಕ್ಕೆ ಎರಗಿದ್ರೆ ಬದುಕುವುದಕ್ಕೆ ಅವಕಾಶ ಇಲ್ಲವಾದರೆ ಅಂತಾದ್ರೆ ಭಾವುಕನಾಗಿ ಕಣ್ಣೀರು ಹರಿಸಿದ್ದು ಬೇರಾರಿಗೂ ಅಲ್ಲ, ನನ್ನ ಕಣ್ಣನಿಗೆ. ಓಹೋ, ಮಾನವೀಯ ಸಂಬಂಧದ ನೆಲೆಯಲ್ಲಿ ನಾವು ಇವತ್ತು ಜೀವಿಸುತ್ತಾ ಇದ್ದೇವೆ. ನಿನ್ನಂತೆ ನಿಷ್ಕರುಣಿಯಾಗಿ ಬದುಕಿದವರಲ್ಲ. ರಣಾಂಗಣದಲ್ಲಿ ಆತ ಬಿದ್ದ ಮಾತ್ರಕ್ಕೆ, ನಾನು ಕಣ್ಣೀರನ್ನು ಹರಿಸಿದ ಮಾತ್ರಕ್ಕೆ ರಣಾಂಗಣದಿಂದ ಹಿಮ್ಮೆಟ್ಟಿದ್ದೇನೆ ಅಂತ ಅರ್ಥವಲ್ಲ. ಮತ್ತೇನು ವಿಶೇಷ? ಶರವನ್ನು ಎತ್ತಿದ್ದೇನೆ, ಸಾಧ್ಯವಾಗಿದ್ದೇನೆ. ನಿನ್ನ ಬಲದಿಂದಲ್ಲ, ಎಲ್ಲದಕ್ಕೂ ಕಾರಣ ಪುರುಷೋತ್ತಮ ಎನ್ನುವುದನ್ನು ಗಮನಿಸಿಕೊಂಡಿದ್ದೇನೆ. ಪುರುಷೋತ್ತಮ ಅಲ್ಲದೆ ಇದ್ರೆ ನೀನೇನು ಮಾಡುವುದಕ್ಕೂ ಇಲ್ಲ. ಹಾಗಿದ್ರೆ ಅವನ ಬಲ ಉಂಟು ಅಂತಾದ್ರೆ ಈ ಬಬ್ರುವಾಹನ ಯಾರು, ನನ್ನ ದುರವಿಕ್ರಮ ಏನು ಎನ್ನುವ ಹಾಗೆ ನಿನಗೆ ತೋರಿಸ್ತೇನೆ ಪುರುಷೋತ್ತಮ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಒಂದು ಶಾಪ ವೃತ್ತಾಂತವಿದೆ. ಏನದು? ನಿನ್ನ ಪಾಳೆ ಈ ಶಾಪದ ಪ್ರಭಾವದ ಈ ರುದ್ರನಾಟಕದ ಸೂತ್ರಧಾರಿ ಒಬ್ಬಾಕೆ ಹೆಣ್ಣು. ಆಕೆಯ ಛಲ ದ್ವೇಷಗಳಿನ ಪರಿಣಾಮದಿಂದಲೇ ಇಷ್ಟೆಲ್ಲ ನಡೆಯಿತು. ಆ ಛಲಗಾಟಿ ಯಾರೆಂದು ಬಲ್ಲೆಯ? ಮರವೇ ಬಂದು ತನಯ ನೀತನು ಅರಿತುಕೊಳ್ಳೈ ಜ್ಞಾನದೇಟೆಯೋ ಎನ್ನುತ್ತ ಹರದಿ ನಿನ್ನ ಪಾಳಯದಲ್ಲಿ ನೀಲಧ್ವಜನಿರುವವನಲ್ಲ, ಆತನ ಪತ್ನಿಯಾದ ಜ್ವಾಲೆ ಎಂಬ ಸ್ತ್ರೀ ಶಕ್ತಿ ಇದಕ್ಕೆ ಕಾರಣವಾಯಿತು. ನೀಲಧ್ವಜ ಸೋತು ಕಪ್ಪ ಕೊಟ್ಟು ಶರಣಾದರೂ ಆಕೆಗೆ ಪ್ರತ್ಯವಾಗಲಿಲ್ಲ. ಆಕೆ ಕ್ಷತ್ರಿಯೇ ಆಗ್ರರು ಯುದ್ಧ ಮಾಡಿ ನಿನ್ನನ್ನು ಕೊಲ್ಲುವಂತಿರಲಿಲ್ಲ. ತಪಸ್ವಿನಿಯಾಗುತ್ತಿದ್ದರೆ ಶಾಪ ಕೊಟ್ಟು ಕೊಲ್ಲುತ್ತಿದ್ದಳೋ ಏನೋ. ಸೇಡಿನ ಕಿಡಿ ರಕ್ತದಲ್ಲಿ ಸೇರಿಕೊಂಡು
ಮನೆ ಬಿಟ್ಟು ಗಂಗಾ ತಟಕ್ಕೆ ಬಂದಳು. ಕುರುವಂಶಕ್ಕೆ ಕುಲವಧುವಾಗಿ ಬಂದ ಗಂಗಾ ಭವಾನಿಯನ್ನು ಕುರುಕುಲ ದೀಪಕನಾದ ನಿನ್ನ ಮೇಲಿನ ಹಾಗೆ ತೀರಿಸಲು ಸಧಾನವಾಗಿ ಬಳಸಿಕೊಂಡಳು. ಅರ್ಥ ಆಯ್ತು ದೇವ್ರ, ನನಗೂ ಅದೇ ಆಶ್ಚರ್ಯ ಆಗುದು. ನನ್ನ ಕಥೆಯಲ್ಲಿ ಹೀಗೆಲ್ಲ ನಡೆಯುವುದಿಲ್ಲ ಇದು. ಇದರ ಹಿನ್ನೆಲೆಯಲ್ಲಿ ಏನೋ ಇದ್ದಿರಬೇಕು. ಆಗ್ಲಿ ಭಗವಂತ, ಇನ್ನು ಮುಂದೆ ನಾನು ಏನು ಮಾಡುವುದು? ಇವರನ್ನು ಒಪ್ಪಿಕೊ. ಅರ್ಥ ಆಯ್ತು. ಇದೇ ರಣಾಂಗಣಕ್ಕೆ ಕಪ್ಪ ತಂದಿದ್ದ ಹೊತ್ತು ಈತ ಕೋಪಗೊಂಡು ಹೇಳಿದ್ದ, ತುಂಬಿದ ಸಭೆಯಲ್ಲಿ ನಾನು ಹೇಳಿಸುತ್ತೇನೆ ನಿಮ್ಮ ಮಗ ಅಂತ. ದೇವರೇ, ನಾನು ಆಡಿದ್ದು ಹೌದು. ತುಂಬಿದಂತಹ ಸಭೆಯಲ್ಲಿ ಬಬ್ರುವಾಹನ ಎನ್ನ ಮಗ ಹೌದು ಅಂತ ಹೇಳುವುದಕ್ಕೆ ಹೊರಟವರಿದ್ದಾರೆ. ಆ ಒಂದು ಶಪಥ ಹಾಗೆ ಉಂಟು. ನಿಮ್ಮ ಸನ್ನಿಧಾನದಲ್ಲಿ ನೀವು ಏನು ಹೇಳ್ತೀರೋ ಅದನ್ನ ಆ ಬಗ್ಗೆ ನಾನು ನಡೆಯುತ್ತೇನೆ. ಆದ್ರೆ ಅವು ಮಾತ್ರ ಹಾಗೆ ಹೇಳಬೇಕು. ಖಂಡಿತ ದೇವ್ರೆ, ನೀವು ಹೇಳಿ ಆಗಿದೆ, ಚಿತ್ರಾಂಗದೆಯೂ ಒಪ್ಪಿ ಆಗಿದೆ, ಎಲ್ಲವೂ ಕೂಡ ನನ್ನ ಸ್ಮೃತಿಗೆ ಬರ್ತಾ ಇದೆ. ಹಾಗಾಗಿ ತುಂಬಿದ ಸಭಿಕರೇ, ಒಂದೊಮ್ಮೆಗೆ ಈತ ತನ್ನ ಕಪ್ಪವನ್ನು ತಿರಸ್ಕರಿಸುವ ಹೊತ್ತಿಗೆ ಈತ ನನ್ನ ಮಗನಲ್ಲ ಅಂತ ನಾನು ಆಡಿದ್ದು ಹೌದು. ಈಗ ಮತ್ತೆ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ಬಬ್ರುವಾಹನ ನನ್ನ ಮಗ ಹೌದು ಹೌದು ಹೌದು. ಮಗನೇ, ಇದೋ ನಿಮ್ಮನ್ನು ಆಲಿಂಗಿಸಿದವರಿದ್ದಾರೆ. ಸಂತೋಷವಾಯ್ತು. ಇಷ್ಟರವರೆಗೆ ಧುರದಲ್ಲಿ ನಿಮ್ಮನ್ನೇ ಹೋರಾಡಿದವ ನಾನು. ಆದ್ರೆ ಈಗ ನೀವು ಯಾರು ನಾವು ಯಾರು ಎನ್ನುವಂತಹ ಸತ್ಯವನ್ನು ನೀವೇ ಅರಿತು ನನ್ನನ್ನು ಒಪ್ಪಿಕೊಂಡವರಿದ್ದೀರಾ. ಜೊತೆಗೆ ನನ್ನ ಅವ್ವೆಯನ್ನು ನೀವು ಸ್ವೀಕರಿಸಿದ್ದೀರಾ. ಹಾಗಾಗಿ ಇಷ್ಟರವರೆಗೆ ಮಾಡಿದಂತಹ ಅಪರಾಧವನ್ನು ಮನ್ನಿಸಿ ಇನ್ನು ಮುಂದಕ್ಕೆ ನಮ್ಮನ್ನು ಉದ್ಧರಿಸಬೇಕು. ಇಲ್ಲ, ನೀನು ಮಾಡಿದ್ದ ಅಪರಾಧವಲ್ಲ. ಕೆಲವೊಂದು ಸಂದರ್ಭದಲ್ಲಿ ನನ್ನ ಬದುಕು ಹಾಗೆ ಹರಿದು ಹೋಗಿದೆ, ಕೆಲವು ನನ್ನ ಸ್ಮೃತಿಗೆ ಬರದೇ ಹೋಯಿತು. ಹಾಗಾಗಿ ಇಂತಹ ಘಟನೆ ಒಂದು ಘಟಿಸಿಪ್ಪ. ಏನು? ನನಗೂ ಅನಿವಾರ್ಯವಾಗಿ ಹೋಯಿತು. ಏನು? ಎಲ್ಲವೂ ಜೊತೆಯಾಗಿ ಬಂದ್ರೆ ನಾನಾದ್ರೂ ಏನು ಮಾಡುವುದು ಅಲ್ವಾ? ಹೊರಗ ಬಂದಾಗ ಕಟ್ಟಬೇಕಾದದ್ದು ನನ್ನ ಕರ್ತವ್ಯ. ನಾನು ಹೇಳುವುದಷ್ಟು ಹೇಳಿದ್ದೇನೆ, ಕೇಳುವುದಷ್ಟು ಕೇಳಿದ್ದೇನೆ. ಆದ್ರೆ ಏನು ಮಾಡೋಣ? ನೀನೂ ಒಪ್ಪಿಕೊಳ್ಳಿಲ್ಲ, ನಾನು ಒಪ್ಪಿಕೊಳ್ಳಿಲ್ಲ. ಎಲ್ಲವೂ ವಿಧಿರ್ಣ ಎನ್ನುವ ಹಾಗೆ ದೇವರೇ ಆಡಿಕೊಂಡಿದ್ದಾರೆ. ಹಾಗಾಗಿ ಇನ್ನು ಮುಂದಕ್ಕೆ ಏನು ಅಪ್ಪಣೆ ಅಂತ ನೀನೇ ಹೇಳಬೇಕು. ನಿನ್ನನ್ನು ಪಡಕೊಂಡಂತಹ ಸಂತೋಷ ನನ್ನಲ್ಲಿದೆ. ಸರಿ. ಅಭಿಮನ್ಯು ಪರಾಕ್ರಮಿಯಾಗಿ ಮೆರೆದವನು ರಣಾಂಗಣದಲ್ಲಿ ಅಸುನೀಗಿದನಲ್ಲ ಎನ್ನುವಂತಹ ನೋವು ಒಂದೆಡೆ, ಮತ್ತೊಂದೆಡೆಯಲ್ಲಿ ಅದಕ್ಕೆ ಸದೃಶವಾಗಿ ಕಾಣಿಸಿಕೊಳ್ಳುವಂತಹ ನೀನು. ಸರಿ. ಹಾಗಾಗಿ ನನ್ನ ಮತ್ತೊಮ್ಮೆ ಬದುಕಿನಲ್ಲಿ ಧನ್ಯತೆ. ಹಾಗಾಗಿ ಬಬ್ರುವಾಹನ ಎನ್ನುವಂತಹ ಈ ಪುಣ್ಯ ಕಥಾನಕವನ್ನು ಈ ಯಕ್ಷಗಾನದ ಮುಖೇನ ಆಡುವುದಕ್ಕೆ ಯಾರು ಅವಕಾಶ ಮಾಡಿಕೊಟ್ರು, ಯಾರು ಭಕ್ತಿಯಿಂದ ನೋಡಿದ್ರು, ಯಾರು ಭಕ್ತಿಯಿಂದ ಆಡಿದ್ರು, ಅವರೆಲ್ಲರಿಗೂ ಕೂಡ ನಾವು ಆರಾಧಿಸಿಕೊಂಡು ಬರುವಂತಹ ಎಲ್ಲ ಭಗವತ್ ಶಕ್ತಿಗಳು ಆಯುರಾರೋಗ್ಯ ಸುಖ ಸಂಪತ್ತನ್ನು ನೀಡಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ಎನ್ನುವಂತಹ ಸದಾಶಯದ ಪ್ರಾರ್ಥನೆಯೊಂದಿಗೆ ಪುಣ್ಯ ಕಥೆಗೆ ಮಂಗಳವನ್ನು ಹಾಡೋಣ. ಭದ್ರಂ ಶುಭಂ ಮಂಗಳಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲೋ. ಶ್ರೀಧರದಿಜ ನೇತ್ರೆಯರು ದೋಷದಿ ಕರೆತರುತ್ತವರು ದೂದುರಲಿಲು ಮದಾಗನೆಯಿಂದ ದೇಶೆಯ ತನಿದು ಬಲಮುದರಿಂದ ಮಾದನ ಕೀರ್ತಿಯ ಪಡೆಯಿರಲು ತದರ್ವೇಶ ಗಾರತಿ ಎತ್ತಿರೆ